Yakshathelike. This program is sponsored by Northern Sky, JV Building opposite Government College, Hampankata, Bangalore. Powered by M. Sanjeev Shetty Silks and Readymades, MG Road, Bangalore. Main Road, Puttur. Co-sponsored by Atmashakti Vividotesha Sahakari Sangha Niyamita, Mangaluru. Agri Enterprises, Electronics and Furnitures. And Rohan Corporation, Rohan City, Vijay, Mangalore. Yakshathelike. ಶರಣಾಗತ ವರದಿ ವರದೇವಿ ಕರುಣ ಸದೈ ಶರಣಾಗತ ವರದೆ ವರದೇವಿ ಕರುಣ ಸದೈ ಸುರವರ ಪೂಜಿತೆ ಕರವೀರ ಪುರಾರಿಲಯೇ ಸುರವರ ಪೂಜಿತೆ ಕರವೀರ ಪುರಾರಿಲಯೇ ದುರಿತ ನಿವಾರಿಣಿ ಭವಭಯಹಾರಿಣಿ ದುರಿತ ನಿವಾರಿಣಿ ಭವಭಯಹಾರಿಣಿ ಮಂಗಳದಾಯಿನಿ ನಾರಾಯಣ ಕಣ್ಣುಗಳೆರಡು ಸಾಲದೋಮ ಲಕ್ಷ್ಮೀ ನಿನ್ನ ನೋಡಲು ನಾಲಿಗೆ ಹೊರಳಿ ನುಡಿಯದಮ್ಮ ನಿನ್ನ ಗಾನ ಪಾಡಲು ಯಾವ ರಾಗದಿ ಯಾವ ಭಾವದಿ ಯಾವ ರಾಗದಿ ಯಾವ ಭಾವದಿ ಹಾಡಿ ಮಾಡಲಿ ನಿನ್ನಯ ತಾಯಿ ಕಣ್ಣುಗಳೆರಡು ಸಾಲದೋಮ ಲಕ್ಷ್ಮೀ ನಿನ್ನ ನೋಡಲು ನಾಲಿಗೆ ಹೊರಡಿ ನುಡಿಯದಮ್ಮ ನಿನ್ನ ಗಾನ ಪಾಡಲು ಲಕ್ಷ್ಮೀ ಶೇಷದೇವರ ಮಟ್ಟಿಲಡು ನನ ದೋಷದಾತಿನಿ ಜೈದಿ ದೇವರೇ ಆಶೇಷದೇವರಿ ಮಟ್ಟಿಲಿಡಿನ ದೋಷದಾಸ್ತಿನಿ ಜೀದಿ ಒಂಜಿ ಅಭಿನಯ ಬೋರ್ಡ್ ಮರೆ ದೋಷದಾತಿನಿ ಜೀದಿ ದೇವರಿ ಶೇಷದೇವರಿ ಮಟ್ಟಿಲಿಡಿನ ದೋಷದಾತಿನಿ ಜೈದಿ ದೇವರೇ ಆಸೆ ದುಡಲಿದ ದೇವಿ ಭಕ್ತಿನಿ ಕಾಶಿ ಮೇರೆ ಒಂದೇ ಆ ಕಾಶಿನಾಥೆ ಕಾಶಿನಾಥೆ ಆಸೆ ದುಡಲಿದ ದೇವಿ ಭಕ್ತಿನೇ ಕಾಶಿ ಮೇರೆ ಒಂದೇ ಆಸೆ ತುಡಲುದ ದೇವಿ ಭಕ್ತಿನಿ ಕಾಶಿ ಮೇರೆ ಮೋದೆ ಶೇಷ ದೇವರಿ ಮಟ್ಟಿಲಿಡಿ ನನ್ನ ದೊಡ್ಡದಾದಿನಿ ದಿದಿ ದೇವರಿ ಆಸೆ ತುಡಲಿದ ದೇವಿ ಭಕ್ತಿನಿ ಕಾಶಿ ಮೇರೆ ಮೋದೆ ಲಕ್ಷ್ಮೀ ದೇವರಿ ಭಕ್ತಿ ಕಾಚೆ ಕುಳ್ಳನಲ್ತೆ ಬಾಂಬು ಮಾರೆ ಕುಳ್ಳನಲ್ತೆ ಬಾಂಬುನ
ಮಾತು ಇಂದೇ ನಮ್ಮ ಮಾತ ಕಂಡವಟೆ ಕಾಸುತ್ತ ನಕ್ಲು ನಮ್ಮಕ್ಕ ಮಾತೆಕ್ಲ ಕಾಸು ಬೋಡೈನ ವ್ಯವಸ್ಥೆ ಆಪುಂಡು ಚಿಲ್ಲರೆ ಅಬೇ ಚಿಲ್ಲರೆ ಊರ್ನುಂದತ್ತು ಮರ್ಯಾದೆ ಕಮ್ಮಿ ಆಪುಂಡು ಐಕ ಕುಳ್ಳು ನಾಲ್ ಪಡ್ದೆ ನಲಿಪುಂಡು ಗೊತ್ತಾರ ಕಾಸುತ್ತ ನಕ್ಲು ಒಂಜಿ ಗಾಡಿ ಬೋಪೇರು ಉಬಿಪೇರ ಉಬಿಪುಂಡ ಬರಿಟ್ ಒಂಜಿ ಒಂಜಿ ಕುಪ್ಪಿದಿ ಒಣ್ಣು ದೆತ್ತ ಐಕೆ ಉಬಿದಿ ಮಲ್ಲಸ್ತಿಗೆ ಅವು ನಮ್ಮ ಅಂಚ ಮಾತ ಮಾತೆಕ್ಲ ಲಕ್ಕದ ನಲ್ತಿನ ಮಾತ ಮಲ್ಲಸ್ತಿಗೆ ಕಮ್ಮಿ ಆಪುಂಡು ಕನಸ್ತಿಗೆ ಅಂಚ ಬಾರಿ ಕಾಸು ಕಂಡಾಟೆ ಕಾಸು ಎಂಡ ಕಾಸು నేను ತೂದೆ ನಮ್ಮೆ ಎಂಕ ಬುದಾರ್ದಿತೀನಿ ಒಂತೆತ್ತು ಕಂಡಾಟೆ ಕಾಸುಂಡು ಐತು ಇತ್ತು నేను ತೂದೆ ನಮ್ಮೆ ಎಂಕ ಬುದಾರ್ದಿತೀನಿ ಕಾಶಿನಾಥಿ ಕಾಸತ್ತಿನಿಕೆ ಕಾಸಿನಾತಿ ಅಂಚ ಬುಕ್ಕ ದಾದ ಗೊತ್ತನೆ ಬೇರೆ ಕಾಸು ಮಾತಿರಲ್ಲ ಅಪಜತಿ ಕಾಸು ಬಂಡ ಎಂಚಿನವು ಲಕ್ಷ್ಮಿ ಬಂಡ ಚಲಂಚಲೆ ಚಲಂಚಲೆ ಎಂಚಿನವನ್ನೇ ಚಲಂಚಲ ಐಕ್ ದಯಪಡ್ನಿ ಅಂದಿ ದಯಪಡ್ನವು ಅವು ಕಾಸು ಮಾತಿರಲ್ಲ ಕೈಟ್ ಉಂತುಜಿ ಐಕ್ ಕಾಸುಗಳ ಉಂತು ನಂಜಿ ಜಾಗ ಅಲ್ಪ ಮಾತ್ರ ಅನೆಬ್ಬರದ್ದ ಕೆಲವು ಕೋಟಿ ಗಟ್ಟಲೆ ತಿಕ್ಕಂಡಲ್ಲ ಮನದಲ್ಲಿ ಪೋಪುಜ ಯೋಗ ಬೋಡು ಯೋಗ ಭಾಗ್ಯ ಅಂದು ಮಾತ್ರ ಇತ್ತಿನ ಮಾತ್ರ ನರಮಣೇನೆ ಪೊರ್ಲುಡು ಬದುಕೇರ ಸಾಧ್ಯ ಉಂಡು ಬುಕ್ಕ ಅನೆಬ್ಬರ ಬರ ಇನ್ನೇನುಂಡತಿ ಜನಮ್ಮೋಡು ಏರೆಡ್ದಿಲ್ಲ ಪದ ಪಗ ಇರಂಜಿ ಕತೆ ಅನ್ಬೇಕೆ ಒಂಜಿ ಊರುಡು ಬಾರಿ ಮುಗಿಯುವ ಅತ್ತೆ ಕತೆ ಬೇಗ ಮುಗಿಯುಂಡು ಅವನು ಮಲ್ಲಂಡು ಕತೆ ಹಿರೇ ಬೋಟಂಡೆ ಎಲ್ಲಿ ತುಂಡುಕೊಂಡು ಮಲ್ತ ಹಿರೇ ಬೋಟ ಲೆಕ್ಕ ಮಲ್ತೊನ್ನ ಅಂಚ ಒಂಜಿ ಊರುಡು ಬಾರಿ ಮಲ್ಲ ಅನೆಬರ ಓದು ನಂಜಿ ರುಚಿಕುಲು ಇತ್ತೇರ್ಗೆ ರುಚಿಕುಲು ಗೊತ್ತನೆ ಅನೆಬರ ಓದ್ಯಾರ ಅದೇನ ಒಂಜಿ ದಿನ ಪುಲ್ಯ ಕಂಡಿಂಚ ಕಡವರಿ ಪೋಣ ಕೊಂಚ ತಲೆ ಬುರ್ಡೆ ತಿಕ್ಕಂಡು ತಲೆ ಬುರ್ಡೆ ಗೊತ್ತುಂಡೆ ಕೋಪುಡಿ ಒನ್ ಪೇರು ಮಂಡೆ ಬುರ್ಡೆ ಬುರ್ಡೆ ಅವು ತಲೆ ಬುರ್ಡೆ ಅನ್ಬಿಡು ಅಯ್ಯ ಐಟ್ ಈ ಒಂಜಿ ಓದುನ ಅಭ್ಯಾಸತ್ತನಾಗಿ ತಿಂಡಿದ ಕಜಿಲ ತಿಕ್ಕೆಟ್ಟಿಗೆ ಓದು ದೆತ್ತೆರು ಓದಿ ಓದನ ದೆತ್ತ ಮಂಡೆಡ್ ಬರೆದಿತ್ತು ನಾನೆಟ್ಟು ಬರೆದಿತ್ತು ಬಡತನತ್ತಲಿ ಜನನಂ ಕಡಲ ತೀರತ್ತಲಿ ಮರಣಂ ಎಣಿಯಂ ದುರ್ವಿಧಿ ಮಲಯಾಳ ಮಲಯಾಳದ ಬ್ರಹ್ಮೇರ್ ಬರೀತಲ್ಲ ಅಂದ ಬುಕ್ ತಾನೇ ಬರೆಯಕ್ಕೂ ಬರೇ ಭಾಷೆ ಅವನು ಆ ಜನ ತಪ್ಪವನು ಮರಿ ವಾ ಭಾಷೆ ಗಂಡ ಅಂತ ಓದಿರತ್ತ ಓದಿಟ್ಟಿಗೆ ರುಸುಕ್ಲಿಗೆ ಮಂಡೆ ಚಾಂಡ್ ಬಡತನತ್ತಲಿ ಜನನ ಬಡತನಡೇ ಬುಟ್ಟಿ ಕಡಲ ತೀರತ್ತಲಿ ಮರಣ ಕಡಲ ಬರಿಟ್ ಮತ್ತು ಪೂರ್ತು ಸೈತ್ಯ ಆತ ಐದು ಮಲ್ಲ ಗ್ರಾಚಾರ ಉಂಡ ಎನಿಯಂ ದುರ್ವಿಧಿ ಸೈತ್ಯ ಬುಕ್ಕಲ ಈ ಬೂರುಡಿಗೆ ದುರ್ವಿಧಿ ಹಂಚಿನ ಸೀದವಾತ ಮುಂಡಿ ಇಲ್ಲಡೆ ಕೊಂಡದು ಮರತ ಎದುರುಡು ಮರತ ತೂಂಬುಡು ತಿನ್ ಏಪಳ ಪುಲ್ಯಕಾಂಡೆ ಲೆಕ್ಕ ದುರ್ವಿಧಿ ಹಂಚಿನ ತೂಡತಿ ಪುಲ್ಯಕಾಂಡೆ ಲೆಕ್ಕೊಂಡು ಚೆಂಬುವ ತುಂಪು ಮರತ ಮುದೇವಿ ಪೊನ್ನಗ ಪೋದುಂಚ ತೂಪುನಿ ಮಂಡೆ ತೂಪುನ ಐಕ ನೀರು ಮೈತು ಬರ್ಪುನು ಒಂಜಿ ನಾಲ್ ಸರ್ತಿ ಬುಡೆದಿತ್ತು ಯಾಳು ಬುಕ್ಕ ಬುಡೆದಿಗ್ಲು ಒಂಜಿ ಸಂಸಾರ ಪುಲ್ಯ ಕಾಂಡೆ ಒಂಜೇ ಪುರ್ತುಗುಲ ಹಾಕೊಂಡು ಓಡಿ ಈ ಜನ ತಮ್ಮಾಡಿ ಬೋಪು ಒಂಜನ ಬೆರಿಯ ಪಾಯಲ್ಗೆ ಪೋಂಡು ಈ ಜನ ಇಂದ ನಿಂಚ ಮಂಡೆ ತೂಂಡು ನೀರು ಮೈತು ದೆಕ್ಕದು ದೀದು ಬರ್ತನು ಬಳೆ ಬೆಚ್ಚಾನೆ ಎನ್ನ ಕಂಡನೆ ಮರಳು ಮಿನಿ ಶುರು ಆತನ ಇಂದು ಏರ್ನ ತಲೆ ಬುರುಡೆ ಆದಿಪ್ಪು ಅಲ್ಲ ಮಂಡೆ ಬೇತೇನೆ ಬೆಳ್ತಿಂದು ಒಳ್ಳೊಂಬೇರ್ನ ದುಂಬುದ ಕೈತೆ ಒಳ್ಳೆ ಚೆನ್ನಾಗಿದೆ ಅಲ್ಲ ಮಿನಿ ಆದಿಪ್ಪು ಆ ಡೇಜಿ ಬಳೆಗೆ ಪಾತದ ಮಂಡೆನ ಕೊಡ್ತದ ಕೂಟಾಡ ಒಂಜಿ ಬೆಟ್ಟ ಮಂಡೆ ಪೊಡಿ ಪೊಡಿ ಅಂಡ್ ಅದು ಹೊರತು ರುಚಿಗಳು ತಿಂಡಿ ಏನು ಅಂತೀರಿ ಬೊಲ್ಪುದ ಆರು ಅಲ್ಪಡ್ದೆ ಕಂಡಿಡೆ ನಿಲ್ಕುತ್ತದ ಬಂಡಿರ್ಗೆ ತಿಂಡಿ ಸಜ್ಜಿಗೆ ಹೆಚ್ಚಿನ ಏಕಾದಶಿ ತಾನೆ ಇದೇ ಕಥೆಕ್ಕಿನ ಮತ್ತೆ ವಿಮರ್ಶೆ ಅಲ್ಪರಿ ಜೈತ ಕಡೆಯತ ನೀತಿ ಹಂಚಿನ ಐನು ತೆರಿಯೋನಿ ಗೊತ್ತಾಡ ಬಕ ಅಂಚ ಆತ್ ಹೊರತು ಬೇರೆ ತೂತ್ ಬಂಡಿರ್ಗ ಎಣಿಯಂ ದುರ್ವಿಧಿ ಬಂಡ ಒಂದು ಸೈತಿ ಬುಕ್ಕಲ ಪೊಡಿ ಆಯ್ನತ ಅಂಚ ಹಣೆ ಬರ ಬಂದ್ಪುಡು ಉಂಡತೆ ಸೈತಿ ಬುಕ್ಕಲ ಬುಡ್ಪುಜಿ ಬೇರೆ ಕೆಲವು ಜನಕ್ಕೂ ಕೋಟಿಗಟ್ಲೆ ಕಾಸು ಪುಂಡು ನಿದ್ರೆ ಏರ್ಪುಂಡ ನರಮಣಿ ಪ್ರಪಂಚೋಡು ಕಾಸು ಕೊರ್ದು ತೆತ್ತೊಂಡ್ರೆ ಅವನ ವಿಷಯಗಳು ಬಂಡ ಒಂಜಿ ರಡಮೂಜಿ ಮಾತ್ರಿ ಒಂಜಿ ತೆಲಿಕೆ ಒಂಜಿ ನೆಮ್ಮದಿ ಒಂಜಿ ನಿದ್ರೆ ಬೊಕ್ಕ ತುಳಿ ಐಟ್ ಕಾಸುತ್ತೆ ಅಂದ ಪಾಪದ ಏನು ತುಳಿ ವಾ ತೆಲಿಕೆ ವಾ ನೆಮ್ಮದಿ ವಾ ನಿದ್ರೆ ನಮ್ಮಡ ಕೈಟ್ ಕಾಸು ಹೆಚ್ಚಾಪುಂಡ ನೆಮ್ಮದಿ ತಪ್ಪುಂಡು ನೆಮ್ಮದಿ ತತ್ತನ ನಿದ್ರೆ ಅರ್ಪುಜಿ ನಿದ್ರೆ ಬತ್ತಜ ಮನದನಿ ತೆಲಿಕೆನೆ ಅರ್ಪುಜಿ ತೆಲಿಪಣಕ್ಲೆ ತೂಂಡ ಬೆಚ್ಚ ಮೆಂಬಿ ಅನ್ನ ತೂತು ತೆಲಿತೇನೆ ಅಂದು ಐಕ್ ಅಂಚ ಇನ್ನಿತ್ತ ಯಾನು ಆ ವಿಷಯ ಬಿಡ್ದು ಓಡಾಡಿ ಪೋಂಡು ಬೇರೆ ಪುದರ್ ಕಾಸಿನಾತೇನು ಕಾಸು ಕಂಡಾಟೆಂಡು ಬೇರೆ ಧಾನ್ಯ ಅನ್ಪಣ್ಣ ಬುಲೇದು ಗರ್ಗ ಯಾತೆ ಅಲ್ಲ ನಾನೊಂಜಿ 2 ವರ್ಷಗಾರಿಂದ ಮದಿಮೆ ಆಡಬೇಕು ಜೋಕುಲೆ ಯಾವಂದ ಅಂದ್ರೆ ತೋಜು ಬುಕ್ಕ ಇನ್ನೊಂತ ಕಪ್ಪ ಅನ್ಪುಣತ್ತ ಸಾವು ಸುರುಟ್ ಒಂಜಿ ರಡ್ಡತ್ತಿನ ಬೊಲ್ದು ಐಕಿಂಚ ಕಪ್ಪು ಪೂಜೆ ಬೇರೆ ಆ ಪೂಜಿನ ಕಪ್ಪು ಬೋನಗ ಅಲಕ್ಕ ಒಂಜಿ ಬುಡೇನೆ ಬೊಲ್ದು ಆತನ
ಎಂಚಿನ ಅದು ಮಲ್ಲೆಜ್ಜಿ ಅವು ಕೈಕ್ ಇದಾಯ್ತ ಅನ್ಪುಣೆ ಅಂಚ ಇತ್ತಂಜಿ ಈತ್ ಸಮಯ ಅಂಡಲ್ಲ ಮದಿಮೆ ಆತಿಜಿ ಮದಿಮೆ ಆತಿಜಿ ನಂಗೆ ಬೇಜಾರಿದ್ದಿ ಮದಿಮೆ ನನಂಜಿ 2 ವರ್ಷ ಕರಿದ ಅಂಡಲ್ಲ ತೊಂದರೆ ಇದ್ದಿ ಅಂಡ ಒಂಜಿ ಬುಡೆದ್ದಿ ಲೆಕ್ಕ ಒಂಜಿ ಎಂಚೋಲ್ಲ ಒಂಜಿ ಒಂಜಿ ಲೆಕ್ಕ ಬಂಡೆಂಚಿನ ಅಂತ ಬುಡೆದ್ದಿ ಲೆಕ್ಕ ಒಂಜಿ ಕುಸಾಲ ಬೇರೆ ಪೊರ್ತು ಬೇರೆ ಜನ ಬೊಡೆತ್ತೆ ಬೇರೆ ನಂಗೆ ಚೆಂಡೆನೆ ಬೊಟ್ಟು ಹೊಡೆದಿದ್ದಿ ಮತ್ತೆಲ್ಲ ತಿಕ್ಕಂಡಲ್ಲ ಅವರು ಬೊಟ್ಟು ಒಂಜಿ ಆಸೆ ಅಂಚ ಅತ್ತು ವಿಷಯ ಅಂಚ ಎಂಕತ್ತೇನೆ ನಿಗಂಟು ಮಾಡ್ತೀನಿ ಎರಲ್ಲ ಒಂಜಿ ಈತೆ ಗಟ್ಟದಂತ ಕೆಲವು ತಿಕ್ಕಿರದು ಅಂಡ ಇಂಚ ಅಂಚಿಡ್ದು ಮತ್ತೆ ಇಂಚು ಊರು ಬರ್ಪಿರತಿ ಭಾಷೆ ಮಾತ ಒಂಜಿ ಚೂರು ಗೊತ್ತು ಚೆನ್ನಕ್ಕ ಮಂಗೆ ಅಲ್ಪರೆ ಸುಲಭ ಮಂಗೆ ಅಲ್ತಂಜಿ ಉಳಕಾಯಿ ಮಲ್ತೊಂಡ ಬುಕ್ಕ ಮದಿಮೆ ಅನಗ ಮದಿಮೆ ತೊಂಜಿ ವಾರ ತುಂಬಾ ಲೆಕ್ಕದಲ್ಲ ಚಿಲ್ಲರಿ ಕೊರ್ತು ರಡ್ಡ ಜೋರು ಮಲ್ತು ಬಿಟ್ಟ ಆಳು ಬುಕ್ಕ ಹೋಗು ಜಲ ಊತಂಜಿ ಓಲ್ ತೂಪನೆ ಚತ್ತಿ ಒರ್ತಿನ ತೂತೆ ಏ ಪಳ ತೂಪೆ ಬೇರೆ ಪೂ ಮಾರು ನಾಳು பூத்தாள் பொண்ணு பூத்தாள் பொண்ணு பூத்தாள் ಅಂಚ பூத்தாள் பொண்ணு பூ மாறினாலோ ಅಜನ ಕೊಂಚ ಹತ್ರವನೇ ಕೇನು ಎಡ್ಡೆನ್ನ ಕಪಗ ಎಂಟ್ಲ ಎಡ್ಡೆನ್ನ ಪಾತೇರೆ ನಿಜ ಬೇರೆ 3 ಗಂಟೆ ದಟ್ಟು ಮಾತ ವಿಂಗಡಣೆ ಮಲ್ತೊಂಡು ಪೊರ್ತೇತ್ ಬೋಡಿ ಬುಕ್ಕ ನಿಕ್ಕು ಪುರ್ಸತ್ ಕೊರ್ಕಾವ ಅಂಚ ಓಳು பூத்த பொண்ணு பூமாறுநாள் பொண்ணு ಅಂಚ ಆಲಿ ಇಡ್ಡಿ ಪೊರ್ಲುಂಡು ಮೋನೆಂತೆ ஞாக்கி ஞாயிலேಕೊಂಡು ಆಂಡಲ್ಲ ಮೈಕಟ್ಟು ಮತ್ತೆ ಎಡ್ಡೆಂಡು ಅಂಚ ನೋಡ ಕಾಸುಂಡೆ ಬಡೈನತ್ ಅಂಚ ಬೇರೆ ಮತ್ತೆ ಮುರಣ್ಣಿ ಹೊಸ ತಿಲ್ಲಂಜಿ ಕಟ್ಟೆ ಅಂದು ಅಂದು ಆಲೆಗ ಐನು ಕೊರಂಡ ಅವಳು ಇತ್ತನಾಲೆ ನನ್ನ ಪಿದಾಯವಾಡ ಬೊಕ್ಕ ಅತ್ತೆ ನನ್ನ ಬತ್ತನಾಲೆ ಇತ್ತನಾಲ ಬತ್ತನಾಲೆ ಅಂಚ ಇಲ್ಲಿ ಮತ್ತೆ ಭಾರಿ ವ್ಯವಸ್ಥೆ ಬೇರೆ ಭಾರಿ ವ್ಯವಸ್ಥೆ ನಮ್ಮಡ ಮತ್ತೆ ನಮ್ಮಡ ಇತ್ತಿನ ಉಂಡು ಕಾಸತ್ತನುಂಡತಿ ನಂಗೆ ಅವ್ ಮುಗ್ಯಂದೆ ನಿದ್ರೆ ಯಾರಂತ ಅಂಚಿನ ವಿಶೇಷದ ಎಂಚಿನ ವಿಶೇಷನ ಇಲ್ಲಿ ತೊಲೆ ಬೈದಾರೆ ಇದು ಬಲೆವರ ಇರ್ ಬಲೆ ಇರ ಇಟ್ಲೆ ಇರೆಣ್ಣ ಬೆಂದಿರ್ದಡೆಯಲ್ಲಿ ಏರ್ಲೆಜ್ಜನ್ನ ಬೆನ್ನ ಬೆಂದಿರ್ಗೊಲಿ ಯಾನಪ್ಪೆ ನೀರು ನಿನ್ನ ಬೆಂದಿರ್ಗಲಿ ತೋಪೆ ಬೆಂದಿರು ತೂನಗ ಗೊತ್ತಪ್ಪ ನರಮಣಿ ಆಯ್ನ ಜೋಡು ಬೆಂದಿರು ರಡ್ಡು ತೂನಗ ಆಯ್ನ ಯೋಗ್ಯತೆ ತೆರಿಪುನೆ ಅಂಚತ್ತಿ ವಿಷಯ ಕೇಳಿ ನರಮಣ್ಯನ ಸುರೂಕು ಜೋಡು ತೋಡು ಜೋಡು ಸುದ್ದ ಉಂಡ ಮನಸ್ಸು ಸುದ್ದ ಉಂಡು ಒಂದು ಲೆಕ್ಕ ನರಮಣ್ಯ ಇಲ್ಲಲ್ಲ ಅಂಚನೆ ಇಲ್ಲಲ್ ಪಣಗ ಬೆಂದಿರು ಸುದ್ದೊಂಡ ಇಲ್ಲು ಸುದ್ದೊಂಡು ಒಂದು ಲೆಕ್ಕ ಎನ್ನ ಬೆಂದಿರು ಎಂಚೊಂಡು ಗೊತ್ತುಂಡಿ ಬೆಂದಿರ್ದೊಲೆ ಪಣ ನಿಖಲಾದ ಬೆಂದಿರು ದಿನಕ್ಕೂ ಒಂಜಿ ಮುರಿಯತಿ ಏ ಪಲ ಒಂಜೇ ಮುರಿಯ ಅಂದೇನಿ ಚತಿ ಕಾಲ್ತದೆ ಬರ್ಪುನತ ಎನ್ನ ಬೆಂದಿರ್ಗೋಲಿ ಪೊರ್ತುಗೊಂಜಿ ಮೂರಿ ಬೊಲ್ಪುಗು ಚಿತ್ತು ಬುಲಿತ ಮುರಿ ಮಧ್ಯಾಹ್ನ ಒಂದ್ ಮಣ್ಣ ಮಲ್ಲಿಗೆದ ಪರಿಮಳ ಬುಕ್ಕ ಬಯ್ಯ ಒಂದ್ ಬಣ್ಣಗ ಗೋಂಕುದ ಪರಿಮಳ ಬುಕ್ಕ ರಾತ್ರಿ ಒಂದ್ ಬಣ್ಣಗ ಚಟ್ಟ ಮಾಡಿದೆ ಸಾವುದಾಡಿ ಒಬ್ಬ ಚಟ್ಟ ಮಾಡಿ ತತ್ತಿ ಅವು ಅಂಚ ಅವು ಉಳ್ಪಡ್ದು ಬರ್ಪುಣೆ ಆರನೇ ಬೆಂದಿರ್ತೇನೆ ಪಾತೆ ಅವು ಗುರಿ ಹಿಡ್ದಿ ಬರ್ಪು ಬೆಂದಿರ್ದ ಗುರಿ ಹಿಡ್ದಿ ಬುಕ್ಕವಾ ಗುರಿ ಹಿಡ್ದಿ ತಾರೆದವ್ರು ಹಿಡ್ದ ಬೆಂದಿರ್ದ ಗುರಿ ಹಿಡ್ದೆ ಬಂಡವು ಮುಳ್ಪದತ್ತು ಪಿದಾಯೂರ್ದ ಅಯ್ಯೋ ಪಿದಾಯೂರ್ಗು ಬೋಪಣೆ ಸಾವುಗೆ ಬೋಪಣೆ ಪಿದಾಯೂರ್ಗು ಬೋಪಣೆ ಹತ್ತು ಸ್ವಾಮಿ ಪಿದಾಯೂರ್ದ ಮತ ವ್ಯವಸ್ಥೆಲು ಮತ ಉಂಡತೆ ಪೀಂಟೌನ ವೈಪುನ ಗುದ್ದುನ ಕಟ್ಟುನ ಮತ ಪಿದಾಯೂರ್ದ ಬೆಂದಿರ್ ಅಂಚ ನೀರು ಮತ ಇಂಚ ಪೋದು ಉಂತ ನಾಂಡ್ ಉಂತು ಗೋಡೆಗೆ ಕೈ ದಿನಗ ಬಸೂಲ ಬುರ್ನೆ ಬಸೂಲ ಸೀದಾ ಗೋಡೆ ಮಗುರು ನಿಂಚಿನಿಗೆ ಗೋಡೆ ಕೈ ದಿನಗ ನೀರು ಬುರ್ನೆ ಇಂಚಿದ ಮೇಕೆ ಕೈ ದಿನಗ ಆಡೆಗೆ ನುರಕಾಯ್ದ ಪೊಡಿ ಬುರ್ನೆ ಪಿರಂಚ ಪಿರಾವು ಇಂಚ ಕೈ ಬತ್ತ ನಾಂಡು ರಡ್ ಬರ್ಪುನ್ ತಿರ್ಗೋದ್ ನಿಂಚ ಅವು ದೆಕ್ಕಿಯರೆ ನಮ್ಮನ್ ಮತ್ತೆ ದೆಕ್ಕು ನಾವು ಗಾಡಿ ದೆಕ್ಕ ಪಿದಾಯರು ಗಾಡಿ ದೆಕ್ಕಾಯರು ಅಂತ ಲೆಕ್ಕ ತಿರ್ಗೊಂದ್ ಬತ್ತದ ಇಡೀ ನೂರೆ ಐಟೆನೆಟೆ ಮಾತ ತಿರ್ಗೊಂದು ಇಡೀ ಮಾತ ದೆಕ್ಕೊಂದು ಅಂಚ ದೆಕ್ಕೊಂಡು ಸುರ್ಪು ಪೊರ್ಲು ಕಿರ್ಬು ಬೆರ್ರಿ ದೆಕ್ಕೆರೆ ಅಲ್ಪ ಕಲ್ಲು ಉಂಡು ಐಕೋದು ಉರ್ಪುನೆ ಅಂಚನ ಇಂಚಿನ ಜಿಯ ಬುಡ ಲೆಕ್ಕ
ಅದು ಗಾಡಿ ಬೇಕು ನೆಟ್ಟೆ ಮಾತ್ರ ನೆಟ್ಟೆ ಬತ್ತಿನ ಇಂಚ ಬತ್ತಿನಕ್ಕೆ ಪಿರಾವುಡೆ ಬೋಯರ ಸಂಕರನ ನಿನ್ನ ಪಿದೌದ ಎಣ್ಣ ಇಂಚೆ ಮಾತ ಬೋಪು ಗೊತ್ತು ಇಂಚ ಮಾತ ಬೋಪು ಈ ಓಡು ಮಾರ ಗಾಡಿ ದೆಕ್ಕುನಟ ಮಿನಿ ಪೋತಾನ ಗಾಡಿ ದೆಕ್ಕುನತ್ ಬೆಂದಿರಿ ಅನ್ಕೊನತ್ ಎಂಕ ಅವು ಬೇಜಾರ ನಾತೆ ಕೊನತ್ ಮಾಡ್ದೆ ಮಾರೆ ಮುकुल ಮಕಾರ ಮಲ್ಪಿ ಅಂಚ ಮಾತ ಮಾರಿ ವ್ಯವಸ್ಥೆ ಆಯ್ತು ಬುಕ್ಕ ನುಂಗಿ ಮೈ ವಚ್ಚರಿದ್ದು ಪೋದು ಉಂಚೊಟ್ಟಿಗೆ ಬೆಚ್ಚ ಗಾಳಿ ಬರ್ಕೊಂಡು ಗಾಳಿ ಬೆಚ್ಚ ಬರ್ತದೆ ಮೈ ಮಾತ ನುಂಗುಂಡು ಆಡೆ ಗವ್ವೆ ಕಚ್ಚೇನು ಇತ್ತಿನ ಇಂಚ ಕಟ್ಟುಂಡು ಒರಡ್ಡು ಕಟ್ಟೆ ಚಾಡ್ನು ಮಂಡೆ ಚೋಡ್ತುಂಡ ಅಂಚ ಬುಕ್ಕ ಏನ್ ಗಿಚ್ಚನಗೆ ಏನ್ ಮಂಡೆ ಚಾಡ್ತುಂಡು ಕಟ್ಟ ಆಡ್ದನು ಲೈಕ್ಲರ ತರೆ ಚಾಪುಂಡತಿ ಕಟ್ಟ ಬಾಡ್ಬಾರ್ದು ಅಂಚ ಅಂಚ ಐಕ ಯಾನಿತ್ತೆ ಅವು ಕುಲೊಂದೇ ನಲಿಪೆರ ಕಾರಣ ಗೊತ್ತಾನ ವ್ಯವಸ್ಥೆ ಆತುಂಡು ನಮ್ಮಡ ಮೀ ಪುಣ್ಯಟ ಅವ್ರು ತಿನ್ನಿಯರ್ಲ ಯಂತ್ರ ಅವು ಅಲ್ಪ ಉಂಡು ಬಿದ ಇರ್ದೊಂದು ಮುಳ್ಪದತ್ತವು ಅವು ಅಪಘಾನಿಸ್ತಾನ ನಡೆದು ತರ್ಪಾಯಿನಿ ಅವು ಇಂಚ ಪೋದು ಕುಳ್ಳಿಯೊಟ್ಟಿಗೆ ಇಂಚ ಬರ್ಪು ಇಂಚ ಒಂಜಿ ಕೈ ಬರ್ತದೆ ಬಾಯಿ ಕೊರ್ಪು ತಿನ್ನಿ ಮರೆಕ್ಕವನು ಬಾಯಿ ಕೊರ್ ತಿನ್ನಿ ಅಂಚ ಮಲ್ತ ನಾನು ಕೊರ್ಪುನ ಅಂಚಿ ತಿರ್ಗದನಕ ಕೆಪಿ ತಿಕ್ಕಂಡು ಕೆಪಿಕ್ಕದ ತಲ್ಲು ಐಕು ಜಾಗ ಅವು ಬಾಯಿ ನೆನ್ನು ಓಲ್ ಒಟ್ಟು ತಲ್ಲು ತಲ್ಲು ತಿನ್ನಿ 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 ಅಂಚ ಮೀನು ಭೂತಾಯ ಮುಳ್ಳು ತೆತ್ತು ಕೊರ್ಪುಂಡು ಐಕ ಮತ್ತ ಉಂಡು ಮೀನು ತಿನ್ಪುಣ ಗೆಂಚ ಮೀನು ತಿನ್ಪುಣ ಮೀನ್ದ ಚಿತ್ರ ಹೊತ್ತುನ ಮೀನು ಒತ್ತಿ ಒಟ್ಟಿ ಕೂಡ ಬರ್ಪುಂಡು ಭೂತಾಯಿ ಬಂಗುಡೆ ಇಂಚ ಓವು ಮುಳ್ಳುದ ಎರ್ರಬ್ಬಾಯಿ ಅಂಚ ಮತ ಬರ್ಪುಣ ಸುವಾಡಿ ಅಂಚ ಐಕ ಓವು ಒತ್ತು ನಾನು ಅವು ಆ ಮೀನಿಗೆ ಅವು ಅಂಚ ನಿಕ್ಲೆ ನಿಲ್ಲೆ ಕದ್ದಿ ಅಂಚ ಐಕ ಆತ ವ್ಯವಸ್ಥೆ ಪುಣ ನಲಿಪೆರೆ ನಲಿಪೆರೆ ಕುಳ್ಳುದಿ ನಮ್ಮ ವ್ಯವಸ್ಥೆ ತಲೆ ಎಂಚಾಲ ಮಂಗೆ ಅನ್ಪೋಡು ಮಾರೆ ಎಂತ ದಾದಲ್ಲ ಮದಿಮೆದ ನಿಂಜಿ ಗಾನ ವೈಭವ ಮಲ್ಪೋಡು ಬುಡೆದಿ ಮಾತ್ರ ಊರ್ದ ಬೋಡತ ಬುಡೆದಿ ಊರ್ದ ಹಾಕಿದ ಬರೋಕಿದೆ ಅತಾವು ಎಂಚಿನ ಗೊತ್ತುಂಡೆ ಅವು ಬುಕ್ಕ ಅವು ಏರ್ಲ ನಮ್ಮ ಮಕ್ಕಳು ಮತ್ತ ನಮ್ಮ ಕುಲ ಮಲ್ಲತಿ ಕೈಟ್ ಕಾಸಾಯಿ ಬೆಟ್ಟಿಗೆ ನಂಗೆ ಅಂಚಿತ್ ನಕ್ಕಲನೆ ಮತ್ತ ಎಡ್ಡೆಪ್ಪ ಬುಕ್ಕ ಅಕ್ಕಲು ನಾನು ಆಯೆ ಬೇತೆ ಜಾತಿ ಇದೆ ನಾ ಏನ್ ಮಾಡಿದ್ವಿ ಆ ಒಂಜಿ ಅಪವಾದ ಮಲ್ಲತ್ತತೆ ಅಂಚ ಬಾಗತಾರೆ ಅಂಚಾದು ಐಕ್ ಚೂರು ಯೋಚನೆ ಅಲ್ಪೋಡು ಸುರುಕು ರಂಜಿ ಅಯ್ಯೋ ದೇರೆ ಛೇ ಒಂದು ದಾದ ಅಲ್ಪನು ಇತ್ತ ಕೂಲಿಪ್ಪನಗನೇ ಕಟ್ಲೈತೆ ನೋಡು ತುಕ ಅಲ್ಲಿ ಬರ್ಪುಣ ಬರ್ತಾನ ಸೇವಂತಿ ಜಾಜಿ ಹೂ ಮರುಗ ಹೊಳೆವಂತೆ ಬಣ್ಣವು ಮ್ಯಾಗ 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 ಓ ಬಗೆ ಬಗೆ ಹೂವಿನ ಜಾತಿಯ ನೋಡಿ ಬಗೆ ಬಗೆ ಹೂವು ಈ ಹೂವು ಬನ್ನಿ ನೋಡಿ ಹೂ ಮಾರೋ ಆ ಹುಡುಗಿ ಕಟು ಬೆಟಗಿಯ ನಡೆಯ ನೋಡಿ ಹೋ ಮಾರೋ ಆ ಹುಡುಗಿ ಕಟು ಬೆಟಗಿಯ ನಡೆಯ ನೋಡಿ ಹೂ ಮಾರೋ ಆ ಹುಡುಗಿ ಆ ಬೆಟಗಿನ ನಡೆಯ ನೋಡಿ ಸೇವಂತಿ ಜಾಜಿ ಹೂ ಮ್ಯಾಗ ಸೇವಂತಿ ಜಾಜಿ ಹೂ ಮರುಗ ಹೊಳೆವಂತೆ ಬಣ್ಣ ಹೂ ಮ್ಯಾಗ ಸೇವಂತಿ ಜಾಜಿ ಹೂ ಮರುಗ ಹೊಳೆವಂತೆ ಬಣ್ಣ ಹೂ ಮ್ಯಾಗ ಓ ಬಗೆ ಬಗೆ ಹೂವಿನ ಜಾತಿಯ ನೋಡಿ ಬಗೆ ಬಗೆ ಹೂವು ಆ ಜಾತಿಯ ನೋಡಿ ಹೂ ಮಾರು ಆ ಹುಡುಗಿ ಕಡು ಬೆಟಗಿಯ ನಡೆಯ ನೋಡಿ ಹೋ ಮಾರು ಆ ಹುಡುಗಿ ಕಡು ಬೆಟಗಿನ ನಡೆಯ ನೋಡಿ ಕಡು ಬೆಟಗಿನ ನಡೆಯ ನೋಡಿ ಕಡು ಬೆಟಗಿನ ನಡೆಯ ನೋಡಿ ಹೂ ಬೇಕಾ ಸ್ವಾಮಿ? ಹೂ ಮಲ್ಲಿಗೆ ಐತೆ, ಕನಕಾಂಬರ ಐತೆ, ಯಾವ ಹೂ ಬೇಕು ಸ್ವಾಮಿ? ಹೂ ಬೇಕಾ? ಕನಕಾಂಬರ ಸುತ್ತಿ ಪುಡ್ಚಿ ಮಾರೈತಿ ನೇಲೆ ಮೇರೆ ಕನಕಾಂಬರ ಕನಕಾಂಬರ ಐತಿ, ಮಲ್ಲ ಬಂಡೆದಾರ ಮಲ್ಲಿಗೆ ಐತಿ,
ಸೇವಂತಿಗೆ ಐತಿ. ಯಾವ ಹೂ ಬೇಕು ನಿಮ್ಗೆ? ಹೂ ಬೇಕೇನ್ರಿ? ಬನ್ನಿ 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 ಬನ್ನಿ, ಯಾವ ಹೂ ಬೇಕು? ಬನ್ನಿ ಬನ್ನಿ. ನಾನು ಜೂವದಲ್ಲಿ ಇಲ್ವಾ? ನನಗೆ ಎಂತ ಸಾವಿಗ ಉಂಟು, ನಿನಗೆ ಒಯ್ಪುದೆಂತ ಸುರುಗೆ ಪೂವೆ ಹಾಕುದಾ? ಅಲ್ಲ ಮತ್ತೆ ನೀವೇನ್ ಎಲ್ಲ ಇಲ್ವಾ? ನೀವೇನ್ ಹೇಳ್ಕತ್ರಿ? ಹೇಳ್ಕತ್ರಿಗೆ ಏನು ಒದ್ರಕತ್ರಿ ಅಂತ ಹೇಳಕತ್ತಿ. ಏನ್ ಮದ್ರ ಎಂತ್ರ ಕತ್ರಿ? ಅಯ್ಯೋ ದೇವ್ರೇ, ಇಕೊಳ್ಳ ಅವ ಸರಿ ತುಳುವೇ ಮಾತಾಡೋದಿಲ್ಲ, ಕನ್ನಡ ಇದ್ದ ಅವನಿಗೆ. ನಿಮ್ಗೆ ನಮ್ಮ ಭಾಷೆ ಬರುತ್ತಿಲ್ಲ? ನನಗೆ ಬರುತ್ತಿಲ್ಲ. ಬರುದಿಲ್ಲ? ಇದು ಇವೆಲ್ಲ ತೆಲುಗುದಲ್ಲ, ಬಲ್ಲೆಗಳ ಕನ್ನಡ ಸರಿ ಬರ್ತದೆ. ನಿಮ್ ಕಡೆಗೆ ಬಂದ ಸ್ವಲ್ಪ ಸ್ವಲ್ಪ ನಂಗೂ ಅರ್ಥ ಆಗ್ತದೆ. ಓ, ಅರ್ಥ ಆಗ್ತದ ನಿನಗೆ? ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ನನಗೆ. ನಿನ್ನಲ್ಲಿ ಎಂಚ ಪಾತ್ರೆ ಅಂದಾಜಾಗುದಿಲ್ಲ. ಹೂ ಬೇಡನಾ? ಹೂ ಬೇಡ. ಬಾಬಾ ಎಷ್ಟ್ ಬೇಕು ಹೂ? ಯಾರಿಗೆ? ಅವಂಗ ದೇವರಿಗ? ಅಕ್ಕಂಗ ಹೂ? ಯಾರಿಗೆ ಬೇಕು? ಯಾರಿಗೆ? ಎಂತ ಲವಂಗ ದೇವರಿಗೆ? ಅಕ್ಕಂಗ ಹೂ ಬೇಕಾ? ಅಲ್ಲ ದೇವರಿಗೆ ಹೂ ಬೇಕಾ? ನಿಧಾನ ಪಾತಿರ್ಲ, ನನಗೆ ಅಂದಾಜಾಗುದಿಲ್ಲ ಮಾರಾಯ. ನಮ್ಗೆ ಅವಸರ ಐತಿ, ಅವಸರ ಐತಿ. ನಿನಗೆ ಅವಸರ ಉಂಟು, ನನಗೆ ಅರ್ಥ ಆಗ್ಬೇಕಲ್ಲ. ನಂಗೆ ಹೋಗ್ಬೇಕಲ್ಲ. ನಿನಗೆ ಹೋಗ್ಬೇಕು ಅಂತ ಉಂಟು ಅಂತ ಹೇಳಿ ನನಗೆ ಅಂದಾಜಾಗ್ಬೇಕಲ್ಲ. ಯಾಕ್ರಿ ಏನಾಯ್ತೀಗ? ಏನಾಯ್ತೀಗ? ಏನಾಗ್ಲಿಲ್ಲ. ನನ್ನ ನೋಡುವಾಗ ಮಾರಾಯ ಈಗ ಗೊತ್ತಿದ್ಯಾ? ಏನ್ ಬಂಡೆ ಎಂಚ ಉಂಡು ತುಲೆಗೆ. ಅಯ್ಯಯ್ಯೋ ಏನ್ರಿ? ಮೋಕೆದಗರಸಿದಿ ಮೋಕೆ ಓಕೆ ಓಕೆ ಮೋಕೆ ಬುಕೆ ಹಂಚಿನವು ಅಂಚನ ಮೋಕೆದ ಅರಸಿದಿ ದೇಖಿದವರುಕೆ ಸಾಕಾಡೆಯ ಸೋತೆ ಅಂಡ ಸೇಮಿ ಗೊತ್ತು ತಾನೆ ಪಿಂಟುನೆ ಪೊಲಿಯು ಮಾರೆ ಜಾಗ್ರತೆ ಕೋರಿಂದ ನಾಡಿಗೆ ಬತ್ತೊಂದು ಮೋಕೆ ತಗರಸಿದಿ ದೇಖಿದವರುಕೆ ಸಾಕಾಡೆಯ ಸೋತೆ ಎಂಕ ಸಾಕಾಡ ಸೋತೆ ಮೊಕೆದಾರಸಿದಿ ಮೊಕೆದಾರಸಿದಿ देखिदा वरुके नाटकेद देखिदा नाटकेद वरुके सोते सोते देखिदा वरुके सोते यान सोते आय 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 ವಿಷಯ ಬೇಕದ ಊಟಲಿಗೆ ಬೇಕದ ಊಟಲಿಗೆ ಓಕೊನು ಹೊರಗಿ ಬೇಕದ ಊಟಲಿಗೆ ಓಕೊನು ಓಕೊನು ಹೊರಗಿ ಮೋಕಿನ ತೆರಿ ಪಾಲ मोके तगरसिदी देखिद वरुके साकांडिय सोते रसदी साकांड अरसरी सोते 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 ಆನಂದ ಬಿಟ್ಟು ಕಾಡ್ತೇನೆ ನಾನು ಸಾಹಿತ್ಯ ದೇವ್ರೇ ನೀನೇ ರಕ್ಷಣೆ ಮಾಡಪ್ಪ. ಪ್ರಸಾದ ಗುರಿಯ ಅಡ್ಡ ಗುರಿಯ
ನಮ್ ಕಡೆ ಹಿಂಗೆ ದೇವ್ರು ಬಂದ್ರೆ ಕುಣಿಯೋದು, ಹಿಂಗೆ ಕುಣಿಯೋದು. ದೇವ್ರು ಬಂದ್ರೆ ಹಿಂಗೆ. ಯಾವ ದೇವ್ರು ಬಂದ್ರೀಗ? ಯಾವ ದೇವರು? ಜಾತ್ರೆ ದೇವರು ಬಂದು ಕುಂತದ್ದಲ್ವಾ? ಮತ್ತೆ ನನಗೆ ಇದಾದ ಖುಷಿಯಾದದ್ದು. ಹಾಗೆ ಹೇಳು. ನನ್ನ ಕೂಡ ಉಳೆಯೊಂದು ಈತು ಮಲ್ಲ ಉಂಟು ಒಳಗೆ ಉಂಟು ಹೃದಯ. ಉರ್ಕು ಅಲ್ಲ ಹೃದಯ. ಉರ್ಕು ಉರುಂತಿರ್ತದ, ಉರ್ಕು ಉದ್ದ ಇರುತ್ತಲ್ವಾ? ಇಲ್ಲಿ ಒಂದು ಹೃದಯ. ಎದೆನೋವಲ್ವಾ? ಮತ್ತೆ ತಿಗಲೆ ಒಳಗೆ ಉಂಟಲ್ಲ. ತಿಗಳೆ ಅಂದ್ರೆ ಇದು ಅದೇನ ಕೈ ಅಲ್ವಾ? ಮತ್ತೆ ಅಂದಜಾವಂದು ಬೊಕ್ಕಡೆ ನಾಲಿ ವಚ್ಚವನೇ. ಹೃದಯ ಉಂಟಲ್ಲ? ಹೃದಯ ಉಂಟು, ನನಗುಂಟು. ನಿನ್ನನ್ನು ನೋಡುವಾಗ ನನ್ನ ಒಳಗಿಂದ ಅದು ಡಿಬ್ಬು ಏನಾಯ್ತು? ದಿನಮಣಿ ಪೂಜೆ ಇದನ್ನ ಲಡ್ಬುಡ್ ಅವು ಹೃದಯ ಬೊಟ್ಟು ನಂಚಗೆ ಲಡ್ಬುಡ್ ನಿನ್ನನ್ನು ನೋಡುವಾಗ ಮಾತ್ರ ಡಿಬ್ಬು ಅದು ಒಳಗಿಂದ ಕುಟ್ಟುವುದು. ಹೌದಾ? ಅದ್ಯಾರು ಕುಟ್ಟುವುದು? ನನ್ನ ಅಮ್ಮ ಹೋದವರು ಬಂದು ಒಳಗೆ ಒಳಗಿದ್ರಾ? ಚಕ್ ಹೃದಯ ಹೇಳುದು ನನಗೆ ಬೋಡು ಅವಳು ಬೋಡು ಅದ್ಯಾರು ರುದ್ರಯ್ಯ? ರುದ್ರಯ್ಯ ಅಲ್ವಾ? ಹೃದಯ ಹೃದಯ ಅದು ಹೇಳುದು ನನಗೆ. ಅದು ಮಾತಾಡ್ತಾ? ಹೌದು. ಏನಂತ? ಅದು ಹೇಳುದು ನನಗೆ ಒಳಗಿಂದ ಒಳಗೆ ಹೇಳುದು. ಈಗ ನಾನು ಸೀದಾ ಸಾದಿಗೆ ಬರ್ತೇನೆ. ನಿನ್ನ ಹತ್ರ ಪಾತಿರಿದ್ರೆ ನನಗೆ ಆಗ್ಲಿಕ್ಕಿಲ್ಲ. ಬಲೆ ನಿನ್ನ ಪುದಾರಿ ಅಂತದ್ದು ಅಂತ ನನಗೆ ಅಂದಾಜು ಆಗ್ಲಿಲ್ಲ. ಈತಿನಟ ಪುದ್ದಾರು ಬಸಾರಿ ಉಂಟು ನನಗೆ ಅದಲ್ಲ ಪುದಾರಿಯ ಎಂತಿನ ಅನ್ಪನೆ ಪುದಾರಿ ಎಂಚಿ ಸಾವೊಂಜಿ ಸುಡುಗಾಡು ಬಾಗಲಿ ನಿನ್ನದು ನಾಮಧೇಯ ಹೆಸರು ಅದೇ ಹೆಸರು ಅಂತಲೇ ಹೇಳಿದ್ದು. ನನ್ನ ಹೆಸರು ಎಂತದು? ನೀ ಕಮ್ಮೆಂಡ ನಿನ್ನ ಅಂದ್ರೆ ಅಪ್ಪ ಉಂಟಾ? ಅಪ್ಪ ನಮಗೆ ಉಂಟು, ನಿಮಗೆ ಉಂಟಾ? ಹಾಗೆ ನನ್ನ ಅಪ್ಪ ನಿನ್ನ ಅಮ್ಮಿ ಉಳ್ಳಿರ ಅಪ್ಪೆ ಏರಿ ಊರು ಉಲ್ಪ ದಾಯ ಬತ್ತ. ಆಪೆ ಅಂದ್ರೆ ಎಂತ? ಆಪೆ ಅಂತ ಹೇಳಿದ್ರೆ ಅದು ಎಲ್ಲಂಜಿ ನಿನ್ನನ್ನು ತುಂಬೊಂದು ಬೋಪೆರತ ಆಯ್ತು ಬೊಕ್ಕ ನಿನ್ನ ಕುಂಟು ಪೂತ ಗಂಟೆಲ್ಲ ಹಿಡ್ಕೊಂಡು ಹೋಗ್ಲಿಕ್ಕೆ ಆಪೆ. ಮಸನಕ್ಕೆ ಲೋಬಣ್ಣದ ಬುಡಿ ಊದುಬತ್ತಿ ಗಟ್ಟೆಲ್ಲ ಕೊಂಡೋಗ್ಲಿಕ್ಕೆ ಮಾತಾಡುದು ಮಣ್ಣು ಮಾಡಿಯಾರ ನೀನು. ನನ್ನ ವ್ಯವಹಾರ ಹಾಳು ಮಾಡ್ತೀಯನಾ? ನಮ್ಮಲ್ಲಿರುವುದು ಹಾಳಾಗುತ್ತೆ. ಹೊಟ್ಟೆ ತುಂಬಿಸುವ ಹೊಟ್ಟೆ ಇರ್ತದೆ, ಎಂತ ಮಾಡ್ಲಿಕ್ಕೆ ಆಗ್ತದೆ? ಹೊಟ್ಟೆ ಇರ್ತದೆ, ಏನ್ ಮಾಡ್ಲಿಕ್ಕೆ ಆಗುದು? ನಮ್ಮಲ್ಲಿ ಹಾಳಾಗುವ ವಿಷಯವೇ ಇಲ್ಲ. ಅಂದ್ರೆ ನಮ್ಮದೆಲ್ಲ ಹಾಳೇ ಅದದಿರುವುದು, ಮತ್ತೆ ಎಲ್ಲಿಗೆ ಹಾಳಾಗುದು? ಏನ್ ಹೇಳಕತ್ತೀಯ? ಈಗ ಮೈ ಮುಟ್ಬೇಡ, ದೂರ 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 ದೂರ. ನಿನ್ನನ್ನು ನೋಡಿ ಉಂಟಲ್ಲ ಸತ್ಯ ದೇಬೇರ್ನ ಜಪ್ಪೆ ಅಂತ ಹೇಳ್ತೇನೆ, ನಿನ್ನ ಅಮ್ಮೇರ್ನ ಹೇಳ್ತೇನೆ. ನನಗೆ ಜನ್ಮದಲ್ಲಿ ಮದಿಮೆ ಅಂತ ಹೇಳುವ ಒಂದು 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 ಇದ್ರೆ ಇವಳೆ ಅದು ನಿನ್ನೊಟ್ಟಿಗೆ ಅಂತ ನಿಗಂಟು ಮಾಡಿದ್ದೇನೆ. ನನ್ನನ್ನು ಮದಿಮೆ ಅದು ಎನ್ನ ಕೈ ಪತ್ತದು ಬರುವೆಯಾ ಇಲ್ಲದೊಲೈ ಬರುವೆಯಾ ಅಂದು ಬಳೆನು ಹೊರೆಯನ್ನ ಬೆಂದಿರ್ಗಳೆ ತೊಂಪೋಡು ಮದುವೆ ಅಲ್ಲ ಬೆಂದಿರಿಗೆ ನೀನು ಒಮ್ಮೆ ಬಂದ್ರೆ. ಬೆಂದಿರಿಗೆ ಅಂದ್ರೆ ಎಲ್ಲಿ? ಬೆಂದಿರ ಅದು ಬಚ್ಚಾಲಿ ಮನೆ ಅಂತ ಹೇಳ್ತಾರಲ್ಲ. ಬಚ್ಚಾಳಿ ನೀನ? ಬಚ್ಚಾಲಿ ನಾನಲ್ಲ ಮಾರೈತಿ, ಬಚ್ಚಾಲಿ ಮನೆ ಕುಂಟುದೆತ್ತದು ಮೀಪೋ ಜಾಗ ಉಂಟಲ್ಲ ಸ್ನಾನಕ್ಕೆ ನೀನೊಮ್ಮೆ ಬಂದ್ರೆ ಸ್ನಾನ ಗೆರೆ ಉಂಟಲ್ಲ ಅಲ್ಲಿಗೆ ಒಮ್ಮೆ ನೀನು ಬಂದ್ರೆ ನೀನು ಕಾಲಿನ ಇಲ್ಲ ನೋಡ್ಬಿಟ್ರೆ ನನ್ನ ಬೆಂದ್ರೆ ನೋಡಿದ್ರೆ ನೀನು ನನ್ನನ್ನು ಮದುವೆ ಅಪ್ಪ ಅಂತ ಒತ್ತೊನ್ಬೆ ಹೊರ ನನ್ನ ಮನೆ ಅಂತೀರಪ್ಪ. ನನಗೆ ಒಂದು ಕರುಣೆ ತೋರಿಸು ಇವಳೆ. ಎಲ್ಲೋ ಮಾರಪ್ಪ ನಿಲ್ಲರಮಾನೆ, 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 ಎಲ್ಲೋ ಮಾರಪ್ಪ ನಿಲ್ಲರಮಾನೆ.
ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೂರು ಯಾವೂರು ಎಲ್ಲೂರು ಎಲ್ಲಿ ಊರು ಎಲ್ಲೂರು ಎಲ್ಲೂರು ಯಾವೂರು ಎಲ್ಲಾದೆ ನಿಲ್ಸೂರು ಎಲ್ಲಾದೆ ನಿಲ್ಸೂರು ಎಲ್ಸೂರಲ್ಲಿ ಸೂರಲ್ಲಿ ಸತ್ಯ ಎಲ್ಲದೆ ನಿಲ್ಸೂರು ಎಲ್ಲೂರು ಯಾವೂರು ಎಲ್ಲಾದೆ ನಿಲ್ಸೂರು ಎಲ್ಲಾದೆ ನಿಲ್ಸೂರು ಎಲ್ಲ ತಿಳಿಸಯ್ಯ ನಲ್ಕೂಡೆ ಎಲ್ಲ ತಿಳಿಸಯ್ಯ ನಲ್ಕೂಡೆ ಎಲ್ಲ ತಿಳಿಸಯ್ಯ ನಲ್ಕೂಡೆ ಎಲ್ಲ ತಿಳಿಸಯ್ಯ ನಲ್ಕೂಡೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎನ್ನೂರು ತುಳುನಾಡು ಎನ್ನೂರು 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 ತುಳುನಾಡು ಎನ್ನೂರು ತುಳುನಾಡು ಎನ್ನೂರು ತುಳುನಾಡು ಸಬಾಸ್ ಮೆಚ್ಚಿದೆ ಎನ್ನೂರು ತುಳುನಾಡು ಜೈ ತುಳುನಾಡು ಎನ್ನೂರು ತುಳುನಾಡು ನಿನ್ನೂರು ಒವ್ವಾಡು ಓವ್ಯ ನಿನ್ನೂರು ಒವ್ವಾಡು ಕಣ್ಣಾದು ಬರುವನ ಬಾಳುವಿಗೆ ಕಣ್ಣಾದು ಎನ್ನ ಪೊಣ್ಣಾದು ಈ ಕಣ್ಣಾದು ಪೊಣ್ಣಾದು ಕಣ್ಣಾದು ಬರುವನ ಬಾಳುವಿಗೆ ಕಣ್ಣಾದು ಬರುವನ ಬಾಳುವಿಗೆ ಕಣ್ಣಾದು ಬರುವನ ಬಾಳುವಿಗೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಎಲ್ಲೋ ಮಾರಪ್ಪನಿಲ್ ಅರಮನೆ ಅರಮನೆ ಆ ಯಾವಾಗದಿಂದ ಎಂತದು ಈ ಹುಚ್ಚು ನಿನಗೆ? ಹುಚ್ಚಲ್ಲ ಮಾರಿದೆ ನೀನೆಂತ ಒಂದು ಪಿಲಿಯನ್ನು ನೋಡಿದಾಗೆ ಬಲಿಪೋದು ಮಾರಿದ್ಯಾ? ಪಿಲಿ ಅಂದ್ರೆ ಪಿಲಿಯ ಬೊಗ್ರ ಬೊಗ್ರ ತೆಂಗಿನ ಪಿಲಿಗೆ ಎಂತದ್ದು ಹೇಳ್ತಾರಲ್ಲ ಬೊಗ್ರ ಮಲ್ಲಾಂಡ ಐಟ್ ಎಲ್ಲೇ ಜಾತಿದಾರ ನಾವು ಬೊಗ್ರ ಬೊಗ್ರ ಅಂದ್ರೆ ಬೊಗ್ರ ಅಂತ ಹೇಳಿದ್ರೆ ನಿನ್ನ ಅಜ್ಜ. ನನ್ನ ಅಜ್ಜ ಅವರಲ್ಲ ಮತ್ತೆ ಅವರಲ್ಲ. ಈಗ ನನ್ನ ಲೈಕಲು ತುಂಡಲ್ ಮತ್ತೆ ನನ್ನ ಪರಿಚಯ ಬೇಕಾ? ಅದೇ ನನ್ನ ಹೆಸರು ಪುದಾರೆ ಪುದಾರೆ ಅಂತ ಉತ್ತರ ಅಂದ್ರೆ ಯಾವ್ದಾ? ಅದೇ ಸರ್ ನನ್ನ ಹೆಸರ ಕನಕವ್ವ. ಕನಕವ್ವ ಕಣಕದ ಎಂಡ ಬೋಡೇನಂತ ಕಾಸುಂಡು ಇನ್ನು ಕಣಕ್ಕೆಲ್ಲ ಇಲ್ಲ. ಅಲ್ಲಿ ಬೋಳರಕ್ಕೆ ಕೊಂಡೋದ್ರೆ ತಗಡಿಗೆ ಹೀಗೆ ತಳ್ಳಿ ಉಲಾಯಿ ನೂಕುದು ಉಡ್ಬೇಕು ಬೊಕ್ಕ ನಾಳೆ ಮತ್ತೆ ಬೊಣ್ಣೆ ತರು ಕಣಕ್ಕೆಲ್ಲ ಎಲ್ಲುಂಟು ಅಲ್ಲ ಇವರೇ ಹಾಗಲು. ನನ್ನ ಹೆಸರು ಕನಕವ್ವ. ಕನಕವ್ವ ಅಂತ ಕನಕ ಕನಕ ಕನಕ್ ಕನಕ ಅಂತ ನನ್ನ ಹೆಸರು. ಕನಕ ನಂಡ ಇದಾಯ್ತಾನೆ ಬಂದ್ಬಿರುತ್ತೆ ಒಯ್ಕವು ಕನಕ ಬಂಗಾರು ಬಂಗಾರು ಕನಕ 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 ದಾದೇನಂದು ಕಣಪನು ಅವತ್ತು ಕನಕ ಅಂದ್ರೆ ನಿನ್ನ ಹೆಸರು? ನಿನ್ನ ಹೆಸರು? ನನ್ನ ಹೆಸರ ನನ್ನ ಹೆಸರು ಕಾಶಿನಾಥ. ಹೌದಾ? ಯಾವುದು ಹೆಸರು ಹೇಳಿದಿ? ಯಾವ್ದಾ? ಕಾಟಿ. ಕಾಟಿ ಅಲ್ವಾ ಕಾಶಿನಾಥ. ನಿನ್ನ ಕೆಪಿ ಪುಡಾಯರ ನಿನ್ನ ಕಾಟಿ ಆದ್ರೆ ಕೊಂಬು ಬೇಡ ಹಾಗೆ ಕಾಶಿನಾಥವನ್ನಾಗ ಕಾಟಿನಾಥವನೊಂದು ನಾನು ಹೊಸದಳ್ಳಿ ಅನ್ಕೊಂಡ್ಬೆ. ಕಾಶಿನಾಥ ಕಾಶಿನಾಥ. ಹೌದಾ? ನಿಮ್ಮೂರು? ನನ್ನ ಊರ ನನ್ನ ಇದ್ದೆ ತುಳುನಾಡು. ತುಳುನಾಡು. ನಿನ್ ಸೂರ್ಯಲ್ಲಿ? ನಿನ್ ಸೂರ್ಯಲ್ಲಿ? ಅದಿಲ್ಲೋ ಸೂರಲ್ಲಿ ಸೂರಲ್ಲಿ ಸೂರು ಪಂಡ ಇಲ್ಲು ಮರ
ನಿನ್ ಸೂರಲ್ಲಿ ಚೂರು ಅಲ್ಪ ಅಲ್ಲಿ ಇಲ್ಲ ನೀ ಅದೇ ಒಂಜಿ ಚೂರು ಒರೆಸಿನ ಅಂತ ಜರಿಪ್ಪು ನನ್ನ ಒಂಜಿ ಕೂಡ ಕೈ ತೆಗಿಯ ಎಂತ ಆಗೋದಿಲ್ವಾ ಹಾಗೆ ಮಾತಾಡ್ಬಾರ್ದು. ದೊಡ್ಡ ಒಂದು ಇದು ಓಲ್ಲಿ ನೋಡು ಒಂದು ಮೂಜಿ ಮಾಲಿಗೆ ಅದು ನೋಡು ಕಾಣೋದಿಲ್ವಾ ಮಿತ್ತು ನೋಡು ತೆಡ್ಲು ಬರೋದಕ್ಕೆ ಒಂದು ಈಗ ನಾನಿ ಎಲ್ಲ ಇಟ್ಟದ್ದು ಕಾಣ್ತದ ಅದು ನನ್ನ ಇಲ್ಲಿ ಯಾರಿಗೆ ಹೊಡೆಯುವುದು ಇಲ್ಲಿ ನಿನ್ ಮನೆಯ ಮೊನ್ನೆ ಪಾಂಡೇಶ್ವರ ಹಿಡ್ದು ಕೊಣತ್ತೇನೆ ಅದು ಆಣಿ ತೆಡ್ಲು ಒಯ್ಪು ಆಣಿ ಪಾಂಡೇಶ್ವರ ಬಾಕಿದವರು ಆಣಿ ತೆಡ್ಲು ಒಯ್ಪು ನಾವು ಈಗ ಆಣೆ ಪಾಂಡೇಶ್ವರ ತಗೊಂಡು ಬಂದಿ ಪಾಂಡೇಶ್ವರದ ಅದು ಆಣೆ ಅಲ್ವಾ ಆಣಿ ಅದೊಂದು ಉಂಟು ಕುಬಲಲ್ಲಿ ತೋಜುಜ ತೆಡ್ಲು ಒಯ್ಪುದು ಅದು 16,000 ತೋರ್ಮಣುತ್ತ ಎನ್ಪ ಕುಬಲೆ ಮತ್ತೆ ನಮ್ಮ ಗುರ್ತದ ಅಂಗಡಿ ಹಾಗೆ ಎನ್ಪ ಬಿಡ್ತೇರಿ 16,000 ತೋರ್ಮಣುದು ಕೊಟ್ಟಿದ್ದೇನೆ ಅದೇನು ಹೇಳಕತ್ತೀಯ ನೀನು ಕರ್ಮ ನೀ ಕಾರ್ತಾನೆ ಹಾಪಿದ್ ಬಿಡು ಇಡು ಅದು ಇಲ್ಲು ನನ್ನ ಇಲ್ಲಿ ನಿನ್ ಮನೆ ಆಯ್ತಾ ಬೆಂದಿರು ಬೆಂದಿರು ಇರ್ಲಿ ನಂಗೆ ಬೇಡ ಅದು. ಉಂಟು ಹೌದಾ ಹೀಗೆ ಕೈ ಹಿಡಿದ್ರೆ ಚಂಡಿ ಚಂಡಿಯಾ ಬೇಡ ಕೈ ಹಿಡ್ಬೇಡ ಈಗ ನನ್ನ ಊರಿದಲ್ಲ ನಿನ್ನದೇ ಊರೆತ್ತದು ಎಲ್ಲಿ ನನ್ನೂರು ಘಟ್ಟದ ಮೇಲೆ ಘಟದ ಕಮಲ ಘಟ್ಟದ ಮೇಲೆ ಎಲ್ಲಿ ಬಿಜಾಪುರ ಬೀಜಪುರ ಆಯ್ತಾ ಮಾರಿ ಆಯ್ತಾ ಬೀಜಪುರಗೆ ಮಾರ್ದಲ್ಲಿ ಇಂದು ಮತ್ತೆ ಮುಕ್ಲಿಗೆ ಓಳಿ ಯಾವುದು ಮುನ್ನುದೆತ ಬೆಂದಿನ ಒರ್ಮಣ್ಣುದೆತ ಪಾರ್ಪ ಬುಕಬು ಯಾವಡೆ ಬಿಜಾಪುರ ಆ ಕಡೆ ಈ ಕಡೆ ಹೂ ಮಾರ್ಕೊಂಡು ಜೀವನ ಮಾಡುವರು ನಾವು. ಹೌದು, ಹೂ ಮಾರುವವಳು ಅದು ಗೊತ್ತಾಯ್ತು. ಹೂ ಮಾರ್ತಾ ಇದ್ದೇನೆ. ಎಂತದ ಈ ನಾಳು ಉಣಂಗಿಯಲ್ಲಿ ಹೂ ಹಿಡ್ಕೊಂಡು ಎಂತ ಬೇರೆ ಆಗ್ತದ ನಿಮಗೆ ಇದು ನೋಡಿ. ಇದು ಎಂತ ಈಗ ಬಿಸಿಲು ಹಂಗೈತೆ ಅಪ್ಪ, ಬಿಸಿಲಿಗೆಲ್ಲ ಬಾಡಿ ಹೋಗಿದೆ. ಒಂದು ವಿಷಯ ಗೊತ್ತುಂಟಾ ಇಂಬಾಲೆ, ಈಗಿನ ಸಮಾಜ ಏತು ಪಿರಬೈದಿರ ಅಂತ ಹೇಳಿದ್ರೆ ನೀವು ಇಲ್ಲಲೇ ಬುಳಪ್ಪ ಇನ್ನೊಂದು ನಾಳು ಕಾಯಿ ಗಜಿಪುಕೊಂತ ಮಾರ್ಗದ ಇಟ್ಟಿದ್ದಿಲ್ಲ. ಕಾಯಿ ಗಜಿಪ್ ಅಂದ್ರೇನಾ ಶೆಕ್ ಯಾನ್ ದಾಯಂಬಲ್ದ ಸಾವು ಪಾಚರಣೆ ಕಾಯಿ ಗಜಿಪುಗೆ ಎಂತ ಹೇಳುದು ಭಾಗ ಅಂತಾರೆ. ಅಯ್ಯೋ ತರಕಾರಿ ಅದು ಉಂಟಲ್ಲ, ಅದು ಈಗಿನೊಂದು ತರಕಾರಿ ನೋಡಿದ್ರೆ ತರಕಾರಿ ನೋಡಿದ್ರೆ ಯಾಕೆ ಊರಿನ ನೀನ್ ತರಕಾರಿ ಮಾಡ್ತೀಯ ಮತ್ತೆ ಏನ ತರಕಾರಿ ಉಂಟಲ್ಲ, ತರಕಾರಿ ಇಲ್ಲಲ್ಲಿ ಬುಲಿಪೈನ ತರಕಾರಿಯನ್ನು ತಂದು ಮಾರ್ಗದರ್ಶದಿಂದ ಒಂಜಿ ನರಮಾನಿ ದೆತ್ತೋನಿರ ಅರ್ಪಿಜಿರು. ಅದೇ ಅಲ್ಲಿ ಆಚೆಯಿಂದ ಎಲ್ಲ ತಿಕ್ಕನ ಸಂಕವಾಸನ ಪಾಡಿನ ತರಕಾರಿ ಕೊಡ್ತ ಅಂಗಡಿ ದಿಂಜಾವಡಿಗೆ ಒಂಜಕ್ಕೆ 4 ಬಿಲೆ ಕೊಡ್ತುಕೊಂಡು ಪೇರು. ಈಗ ಊರಿನದಕ್ಕೆ ಬಿಲೆ ಇಲ್ಲ, ಮತ್ತೆ ಊರಿನದಕ್ಕೆ ಬಿಲೆ ಇರುದು ಅಂತ ಹೇಳಿದ್ರೆ ಕೋರಿಗೆ ಮಾತ್ರ. ಕೋರಿಗೆ ಊರಿನದಕ್ಕೆ ಕೋರಿಗೆ ಉಂಟಲ್ಲ, ಕೋರಿಗೆ ಊರಿನದಕ್ಕೆ 300 ಅಜಿಪ ಅಲ್ವಾ ಇವರೇ? ಹೌದು, 300 ಅಜಿಪ ತಗೊಳ್ಳಿ. ಆಜುನುದ ಕೋರಿ ಅಂದ್ರೆ ಏನ? ಅದು ಹೆಂಗಿರುತ್ತೆ? ಕುಕ್ಕುಟ ಕುಕ್ಕುಟ ಅಂಡಂ ಕುಷ್ಮಾಂಡಂ ಕುಕ್ಕುಟ ಅಂಡಿ ಅಲ್ಲ, ಕುಕ್ಕುದಂಡಿ ಅಲ್ಲ, ಕುಕ್ಕುಟ ಅಂಡ. ಗೊತ್ತಾಯ್ತಾ? ಎಂತಾದಾಗ ಹೇಳಿದ್ರೆ ಯಾರಿಗೆ ಗೊತ್ತು ಮತ್ತೆ ಬೋಡ್ಚಿ ಬುಡಿ ನಿಂದ ದಯ ಕರ್ಮ ಬರ್ತೇನೆ ಇನ್ನು ಉಂಟು ಹಾಗೆ. ಕೈ ಬಿಡ, ಕೈ ಬಿಡ. ಅದು ಬಿಜಾಪುರ ಅಂತ ನನಗೆ ಗೊತ್ತಾಯ್ತು. ಹೌದು, ನನಗೆ ಬೋಡಾಯ್ನಂತ ಕಾಸನ್ನು ಮರೈದೆ ಎಂತ ಇದ ವಿಷಯಕ್ಕೆ ಬರ್ತೆ. ಈ ಬುಡ್ನ ನನಗೆ ಬೇತೆ ಗತ್ತಿದ್ದೆ ನಿನ್ನೊಂಜಿ ಮದಿಮ್ಮೆ ಅವಡು ನೀನೊಂದು ಆಪುಜಿ ಅಂತ ಹೇಳಿದ್ರೆ ಕನಕ ಎಲ್ಲೇ ಕಟ್ಕೊಡ್ತಾರೆ ಕನಕ. ನೀನಲ್ಲದೆ ನನಗೆ ಬೇರೆ ಗದ್ದಿಲ್ಲ ಕನಕ. ದಮ್ಮಯ ಕನಕ. ನಾನು ನಿನ್ನನ್ನು ಮದುವೆ ಆಪುಜಿಂತ ಒಂಜಿ ಬಗ್ಗೆ ಹೇಳ್ಬೇಡ ಕನಕ. ನೀನಲ್ಲದೆ ನನಗೆ ಗದ್ದಿಲ್ಲ. ಆಪುಂತ ಒಂಜಿ ಮಾತಾರೆ ಹೇಳಿದ್ದೀರ ಆಪುಜಿಂತ ಹೇಳ್ಬೇಡ ಕನಕ. ನಿಕ್ಲಿಲ್ಲ ಗುಂಟಾಡ್ದು ನೆಂಚಿನ ತುತ್ತು ನಕ್ಲಿನ ಬತ್ತು ಕಲ್ಲು ಕಾಡ್ದು ಗುಂಟಾಡ್ದು ನೆತ್ತಿ ಅಲ್ಲ ನನಗೆ ಎನ್ನಂತೆ ಹೋಲಿಸವನ್ನೇ ಕನಕ. ಆಪುಜಿಂತ ಹೇಳ್ಬೇಡ ಮನಸ್ಸು ತಿಂದ ಅಲ್ಲಿಗೆ ಕನಕ. ನೀನಲ್ಲದೆ ನನಗೆ ಗತಿ ಇಲ್ಲ ಕನಕ. ಬರುವೆಯಾ ನನ್ನ ಬೆಂದಿರಿಗೆ ಬರುವೆಯಾ ನನ್ನ ಕನಕ.
ಆಗ್ತೇನೆ. ಮದುವೆ ಆಗ್ತೀಯ? ಮದುವೆ ಆಗ್ತೇನೆ. ನೀನು ಮದುವೆ ಆಗ್ತಿ ಅಂತ ಹೇಳುವಾಗ ನನಗೆ ಭಾರಿ ಖುಷಿ ಆಯ್ತು ಕನಕ. ಇವತ್ತಿಂದ ಈ ಗಳಿಗೆಯಿಂದ ಈಗ ನಿನ್ನದೆಲ್ಲ ನನ್ನದು, ನನ್ನದೆಲ್ಲ ನಿನ್ನದು. ಹೆಚ್ಚಿನ ಬರ ಅಯ್ಯೋ, ನಿನ್ನ ಕಷ್ಟ ಎಲ್ಲ ನನ್ನ ಸುಖ ಎಲ್ಲ ನಿನ್ನದು. ಬಾ, ಮತ್ತೆ ಇನ್ನು ಮದುವೆ ಅಂತೂ ಸಮಯ ಉಂಟಲ್ಲ. ಏನು? ಬಾ, ಒಟ್ಟಿಗೆ ಕುಳ್ಳುವ. ಬಾ, ಆಯ್ತು. ಓಡಿ ಬಂದ್ಯಾ? ಬಾ ಅಲ್ಲ. ಎಲ್ಲೋ ಮಾರಪ್ಪನಿಲ್ ನರಮಾನೆ, ಎಲ್ಲೋ ಮಾರಪ್ಪನಿಲ್ ನರಮಾನೆ, ಎಲ್ಲೋ ಮಾರಪ್ಪನಿಲ್ ನರಮಾನೆ, ಎಲ್ಲೋ ಮಾರಪ್ಪನಿಲ್ ನರಮಾನೆ. ಯಾರ್ಲಿ ಅಸಮಿಯೋ ಅಸ್ಸಾಂ ಯಾರ್ಲ ಯಾರ್ಲ ಯಾರೇ ಅಸಾಮಿ ಯಾರೇ ನೀನು ಇಲ್ಲೇನು ಮಾಡಕತ್ತಿ ಯಾರ್ಲ ಅಸಾಮಿ ಯಾರ್ಲ ಯಾರ್ಲ ಮಗನಿ ಇಲ್ಲೇನ ಮಾಡಕತ್ಯ ಏನು ಎಕರ್ದ ಮಂದಿಗೆ ಇತ್ತನೆ ಆಗ್ತದಿಲ್ಲ. ಎಂತ ಸಾಕು, ಎಂತ ನಾವು ಗಂಡನಿ ಬಿಡೋದಿಲ್ಲಿ ಏಕಾಂತದಲ್ಲಿ ಶಿವಪೂಜೆಯಲ್ಲಿ ಕರೆಂಟ್ ಹೋದಾಗ ಹೌದವ? ಶಿವಪೂಜೆ ಶುಭ ಪೂಜೆಗೆ ಕರೆಂಟ್ ನಿಲ್ಲ ನಿಲ್ಲ. ಏನ್ ಮಾಡ ಹಣ್ಣಾನಿ ಬಿಡಿಯಲ್ಲಿ ಒಂದು ನಾವೊಂದು ರಸಸ್ವಾದ ಮಾಡ್ತಾ ಇರುವಾಗ ನೀನು ನಿಮಗೆ ನೀನು ನಿಮಗೆ ಒಂದು ಆನ ಪೊಣ್ಣು ಒಟ್ಟಿಗೆ ತಗೆತಂಗಡಿ ಕೂಡ ಹೋದ್ರೆ ಒಂದು ಹೋಗುದು ನೋಡಿದ್ರೆ ಆಯ್ತು. ಗವನರದ್ದು ಇದ್ದದ್ದೇ ಹೋಗಿ ಉಪದ್ರ ಮಾಡುದು ನಿಮಗೆ ಅಂತೂ ಸಿಗುದಿಲ್ಲ. ಇನ್ನೊಬ್ಬರನ್ನು ನೋಡಿದ್ರೆ ನಂಜಿ ಅದ್ಯಾರು ಗೊತ್ತಾಯ್ತಾ? ಯಾರಿವ ಪೊರುಂಕು? ನನ್ನ ಅಣ್ಣ ಅದನ. ಎನ್ನೂರು ತುಳುನಾಡು ಎಂಕಂತೂ ಅಂದೆ ಜಾಪು ಜನ ಬಯ್ಯ ಬಯ್ಯ ಒಂದ್ ಮಣ್ಣಗ ಏನು ಪೋರ್ಕು ಅವ ನನ್ಗ ಏನೋ ಬೈದಾನ. ನಿಲ್ಲ ಅವ ಏನೋ ಪೋರ್ಕ್ ಅಂತಾನ. ಪೋರ್ಕಲ್ಲ ಪೋರ್ಕಲ್ಲ ಬಾವ ಬಾವ ಪೋರ್ಕಲ್ಲ ಪ್ರೋಂಕ್ ಪ್ರೋಂಕ್ ಪೊರುಂಕು ಪೊರ್ಕು. ಏನದು ಏನು ಹಂಗಂದ್ರೆ? ಪೋರ್ಕೊಂದೇನ ಪೋರುಂಕು ಪೊರುಂಕು ಅಣ್ಣ 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 ತಂಗವ ಸಮಾಧಾನ ಮಾತಾಡಕ್ಕಲ್ಲ. ಸಮಾಧಾನ ಅಣ್ಣವ. ಸುಧಾರ್ಸ್ಕೊ ಸುಧಾರ್ಸ್ಕೊ. ನೀರ್ ಬೇಕಾ ನೀರ್ ಬೇಕಾ? ಸುದರ್ಶನಮ್ಮ ಅವನು ಅವನು ತಡಿಯಾ ನನ್ನ ಅಣ್ಣ ಅದನ. ಯಾಕೆ ಹಿಂಗ್ ಮಾಡಿದೆ? ನಿನಗೆ ಒಂದು ಬಗಲಿಕ್ಕೆ ಸಂಕಟ ಒಡನಿಗೆ ಅಣ್ಣ ಇದ್ದಾನೆ ಅಂತ ನಾನು ಸುರುಕೆ ಪೋತ್ವಾಯನ ಈ ಮೂಜಿ ಮೂಜಿ ಪದ್ಯ ಕರ್ಮಕ್ಕ ನನಗೆ ನೀನು ಸುರುಟೆ ಮುಗಿದು ಪೋತ್ವಾಯ ಹೇಳಲಿಕ್ಕೆ ತಂಗವ ಬದುಕಿ ನಿಂತ. ಅಣ್ಣ ಸ್ವಲ್ಪ ಸಮಾಧಾನ ಮಾಡ್ಕೊ. ಏನ್ ಮಾಡ ವಿಚಾರ ಮಾಡ್ಕೊ. ನಿನ್ ಕೂಡ ಅವ ಏನ್ ಮಾಡಕತ್ತಾನ ವಿಚಾರ ಮಾಡ್ಕೊ. ಅವ ನನ್ ಕೂಡ ಮಾತಾಡ್ತಿದ್ದ. ಏನ್ ಮೈ ಮ್ಯಾಗ ಕೈ ಹಾಕಂದೇನು ಮಾತಾಡಲಿಲ್ಲ. ಮೈ ಮೇಲೆ ಕೈ ಹಾಕಿದ್ರೆ ಜರೀತದ ಒಂದು ಬಿಡಿ ಇಲ್ಲ. ಹೇಗೆ ನಿನ್ನ ಅಣ್ಣ ಬಗ್ತ? ಅಣ್ಣ ಪಾಪ ಅದನ. ಅಣ್ಣ ಬಗ್ತಾನ? ಏನ ಏನಾದ್ರೂ ಕೊಟ್ರೆ ಬಗ್ತಾನ? ಬಗ್ಬೋದ? ನಾನು ಹಾಗಾದ್ರೆ ನಾನು ಮಾತಾಡ. ನೀನು ಕೂತ್ಕೊ. ಏ ಮಂಗ್ಯ ಬಾರಲ್ಲ ಮಂಡ್ಯಗೆ
ಒಂದು ಮಂಡ್ಯ ಹೋಗಿದೆ. ಮಂಗ್ಯ ಮಂಗ್ಯ ಏನ್ ಮಾಡಕತ್ಯ? ಬಾವ ತುಂಬ ಬಲೆ ತುಂಬಂತ ಬೈದತ್ತಲ್ಲ ಬಾವ 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 ನೀನಲ್ಲದೆ ನನಗೆ ಗತಿ ಇಲ್ಲ ಬಾವ. ನಿನ್ನ ಮೆಗ್ದಿಯನ್ನು ಕೊರ್ಪುಜಿ ಅಂತ ಹೇಳಿದ್ರೆ ನಾನು ಸೈಪೆ. ಬಾವ ನೀನಲ್ಲದೆ ನನಗೆ ಗತಿ ಇಲ್ಲ ಬಾವ. ಬಾವ ಆಪುಜಿಂತ ಒಂದು ಹೇಳಬೇಡ ಬಾವ. ನೀನಲ್ಲದೆ ನನಗೆ ಗತಿ ಇಲ್ಲ ಬಾವ. ಆಪುಜಿಂತ ಹೇಳ್ಬೇಡ ಹೇಳ ಏನ್ ಮಾಡಕತ್ತಿ ನೀನು? ಬಾವ ಆಪುಜಿಂತ ಒಂದು ಹೇಳಿದ್ರೆ ಎಂಕ ಬರ್ಲಿಕ್ಕಿನ ಗುಯ್ಯ ಬಾವ ಬಾವ ಹೇಳಣ್ಣ. ಬಾವ ಬಾವ ಆಪುಜಿಂತ ಒಂಜಿ ಬಗ್ಗೆ ಹೇಳ್ಬೇಡ ಬಾವ. ನೀ ಸುಮ್ನೆ ನಿಂತ್ರ ಸ್ವಲ್ಪ ನೀಡ ನನ್ ತಂಗ ಹತ್ರ ಮಾತಾಡಕತ್ತೀನಿ ಏನ ಸಾವರ್ಸಣ್ಣ ಸಾವರ್ಸ ನಿನ್ನ ಸಾವರ್ಸ ಸಿಟ್ಟಲ್ಲಿ ಬಾವ ನಿನ್ನ ಕರಳ ಬೇರೆ ಮಾಡ್ತೀನಿ ನಾನೀಗ. ಬಾವ ನಿಧಾನಕ್ಕೆ ಮಾತಾಡ. ನಿನ್ನ ಸಾವರ್ಸ ಬಾವ. ನಿನ್ ಬಾವ ಸತ್ತೋದ. ಸಾವರ್ಸ ಬಾವ. ಯಾರ ಬಾವ? ಬಾವ ಬಾವ ನೀನ್ ಸಾವರ್ಸ ಬಾವ. ಬಾವ ಅಣ್ಣ 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 ನಿಧಾನ ಸಮಾಧಾನ ಮಾಡ್ಕಣ್ಣ. ಸಮಾಧಾನ ಮಾಡ್ಕೊ. ನೀನ್ ಸಿಟ್ಟ ಅವ್ನಿಗೆ ಗೊತ್ತಿಲ್ಲ. ನಾ ಕಚ್ಬಿಟ್ಟೆ ಹೇಳವಂಗ. ನೀನ್ ಕಚ್ಬೇಡ. ತುಂಬಾ ಕಷ್ಟ ಐತಿ ನೀನ್ ಕಚ್ಬೇಡ. ಕಚ್ಚಿದ್ರು ಕಚ್ಚೆ ನಾನು ಬೇಡ. ಈಗ ಸ್ವಲ್ಪ ನಿಧಾನಕ್ಕೆ ಮಾತಾಡ. ನನ್ನ ಅಣ್ಣ ಅದಾನ ಅವನಲ್ಲಿ ಕೇಳು. ತಂಗವ ಅವನ್ ಯಾರ? ನಿಂಗ ಅವನಿಗೆ ಹೆಂಗ್ ಪರಿಚಯ ಆಯ್ತ? ಹೇಳ್ತಾನಲ್ಲ ಹೆಂಗ್ ಪರಿಚಯ ಆಗ್ತದ? ಹೇಳ್ತಾನಲ್ಲ ಬಾವ ಯಾವನ ಬಾವ? ನಿನಗೆ ಎಚ್ಚ ನಾನು ಮಾತಾಡುದಿಲ್ಲ. ನೀನ್ ನನ್ನ ಬೆಂದಿರಿಗೆ ಬಾ. ಹೆಣ್ಣು ಬೆನ್ನು ತಿರುಗಿ ಬಾ. ಬೆನ್ನು ತಿರುಗಿಯಲ್ಲ ನನ್ನ ಬೆಂದಿರಿಗೆ. ಬೆಂದಿರಿಗೆ ಬಚ್ಚೇಲ್ ಮನೆ ಉಂಟಲ್ಲ ಏ ಬಚ್ಚಾಳಿ ಅಂತ ಹಂಗಲ್ಲ. ಬೆಂದಿರಿಗೆ ಎಂತ ಹೇಳುದಿವ ಹಂಗಲ್ಲ. ಮತ್ತೆ ಬಚ್ಚಾಳಿ ಅಂತ ಅವನಿಗೆ ಬಚ್ಚಲ್ ಮನಿಗ ಬಚ್ಚಲ್ ಮನಿ ನೀವು ನನ್ನ ಬಚ್ಚಲ್ ಮನಿ ನೋಡು. ನಾನಾಗ ಯಾರು ಅಂತ ನಿನಗೆ ಗೊತ್ತಾಗುತ್ತದೆ. ಒರಿಯನ ಇಲ್ಲಿ ತೆರೆಯೋ ನೋಡು. ನಾಡ ಒರಿಯನ ಒಂಜಿ ಎಂಚಿನ ಆಯನ ತಾಕತ್ತಂತ ಓಡು. ನನ್ನ ಬೆಂದ್ರು ನೋಡಿದ್ರೆ ಗೊತ್ತಾಗ್ತದೆ. ನನ್ನಲ್ಲಿ ಬಾ. ಮತ್ತೆ ನೀನು ನಿನ್ನ ಮೆಗತಿಯನ್ನು ಕೊರ್ಪುಜಿಂತ ವಾ ಕಾರಣಕ್ಕೂ ಹೇಳುದಿಲ್ಲ. ನನಗೆ ಗತಿ ಇಲ್ಲ. ಬೆಂದ್ರಿಗೆ ಅಟ್ಟದು ಏನೇನು ಸುಖ ಬಾವ ದೂರ ನಿಂತ್ರ ನಿಂದ್ರಣ್ಣ ಅಲ್ಲೇ ನಿಂತು ಮಾತಾಡಿ. ಭಾಗವತ್ರ ನೀವು ದೊಡ್ಡವರಾದಿರಿ. ಅವ ಏನ್ ಮಾತಾಡಕತ್ತಾನ ನಂಗೆ ಯಾವಾಗ ಅವು ಏನೇನು ಬ್ಯಾಡಗಟ್ಟೆಲ್ಲ ನೀವು ದೊಡ್ಡವರಾದ್ರಿ ಊರು ನಮ್ಗ ದೇವರಾದಾರ. ನಿನ್ನಂಗ ಹುಚ್ಚಲ್ಲ ನನಗೂ ಆಧಾರ. ಏನ್ ಆಧಾರ? ಡ್ರೈವರ್ ಆಧಾರ. ಏನೇನು ಬಿಟ್ಲೆ ಮಾರ ನಿಕ್ಲಾತಿಗೆ ಬಾತಿರ್ಲಿ ಹಂಗಲ್ರಿ. ಇವ್ನಿ ನೋಡ್ರಿ ಏನೇನ ಮಾತಾಡಕತ್ತಾನ. ದೇವರ ಆಧಾರ ನನಗೆ ಬಾವ. ಅದು ಬಾವ ಅಂತ ಇನ್ನು ಕೊಟ್ಟವ. ಬಾಮೈದ 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 ಹಂಗಲ್ಲ. ನಾವು ಹೆಂಗ ಬಾಮೈದ ಅಣ್ಣ ಅವನನ್ನ ಪ್ರೀತಿ ಮಾಡ್ತವನಂತೆ. ಪ್ರೀತಿಯನ ನಾನ್ ಮಾಡ್ತಿಲ್ಲಣ್ಣ. ನೀ ಮಾಡಾಗಿಲ್ಲ ಮಾಡಕತ್ತಾನ. ನಾನು ಸಾನೆ ಪ್ರೀತಿ ಮಾಡ ತಂಗಿ ಹೌದಲ್ಲ ಭಾಷೆ ಬೇರೆ ಉಂಟು ಮಾರ. ಅವಳ ಹಂಗಲ್ರಿ. ಅವಳ ಇಲ್ಲಿ ಬಂದ್ಕೊಂಡು ಈ ಊರ್ನ ಹುಡುಗಿಯರ ಜೊತೆ ಸೇರ್ಕೊಂಡು ಈ ಊರ ಕನ್ನಡ ಕಲ್ತಾಳ. ಆಚೆಗೋಲ್ಲ ಈಚೆಗಲ್ಲ. ಪಠ್ಯ ಕನ್ನಡ ಐತ್ರಿ. ನಮ್ಮ ಊರ್ನ ಕನ್ನಡ ಮರ್ತೋಯ್ತ್ರಿ. ಅದಲ್ಲ ನೀ ಏನ ನಮ್ ತಂಗಿ ಕೂಡ ಪ್ರೀತಿ ಮಾಡ್ತಿ. ನನಗೆ ನಿಮ್ಮ ಮೆಗ್ದಿಯಲ್ಲಿ ಸಾರ್ನೆ ಆಗೈತೆ. ಸಾರ್ನೆ ದಿಂಜ ಆತನ ಶಾನೆ ಪ್ರೀತಿ ಐತಿ. ಶಾನೆ ಪ್ರೀತಿ ಆಗ ನಿನ್ ಕೂಡ ಒಬ್ಳಿಗ ಪ್ರೀತಿ ಆದ್ರೆ ಆಗದು. ಮತ್ತೆ ನಮ್ ತಂಗಿ ಪ್ರೀತಿ ಮಾಡ್ತಾಳ ಕೇಳ್ಬೇಕು. ಮತ್ತೆ ಈತದಪ್ಪ ಈತ ಅಟ್ಟಿ ಕಾಕಾಜಿ ಇದ್ದು ಅವಳು ಬರ್ದದ್ದು ಎನ್ನ ಇಲ್ಲ ಉಂಟು. ಕಾಕಾಜಿ ಏನು ಯಾರಿಗ ಗೊತ್ತಾನ ಹೇಳು. ನನ್ನೊಂದು ಮರ್ಯಾದೆ ಏನು ಕಾಕಾಜಿ ಅಂತಾನ? ಕಾಗದ ಪತ್ರ ಒಲೆ. ನಮ್ ತಂಗಿ ನಿನಗ ಪ್ರೇಮ ಪತ್ರ ಬರ್ದಲ್ಲ. ಪ್ರೇಮ ಪತ್ರ
ಏನೇ ತಂಗವ್ವ ಅಣ್ಣ ನೀ ಅಣ್ಣವ್ವ ಕುಟುಂಬಕ್ಕೆ ಸೇರೋಣ ಏನಣ್ಣ ಅಣ್ಣ ಕಿಚ್ಚಿರಿ ನೀ ಏನ ತಮಾಷೆ ಮಾಡಕತ್ತೇನ ಅಣ್ಣ ಅಣ್ಣ ಬಾವ 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 ಸುಮ್ನೆ ಕೋರ ನಾ ಮಾತಾಡಕತ್ತೀನಿ ಮಧ್ಯೆ ಮಾತಾಡಂಗಿಲ್ಲ ಏ ತಂಗವ್ವ ಅಣ್ಣ ಏನ್ ಕಥೆ ಐತೆ ಹೇಳ ಮರ್ಯಾದೆಲ್ಲ ಹೇಳ ನಾ ಹೂ ಮಾರ್ಕೊಂಡು ಈ ಕಡೆಗೆ ಬಂದ ನೀ ಎದುರು ನಿಂತ್ಗ ನನ್ನ ಹತ್ರ ಅವ ಬಂದ ಯಾರು ಇವ್ ಬಂದನ ಹಾ ಏ ಮಂಗ್ಯ ಬಂದು ಕೈ ಹಿಡ್ದ ಹೇಳ್ದ ಯಾರ್ ನಿನ್ ಕೈ ಹಿಡ್ನ ಹೌದಣ್ಣ ನಿನ್ ಕೇಳ್ದೆ ನಿನ್ ಕೈ ಹಿಡ್ನ ಹಾ ನಿನ್ ಕೈ ಅಂತ ಅಲ್ಲೇ ಹಿಂಗ ತಿಕ್ಕಂಡನ ಇಲ್ಲ ಮತ್ತೆ ಹೆಂಗ ಇನ್ನೊಂದ್ ಕೈ ಎತ್ತೆ ಇನ್ನೊಂದ್ ಕೈ ಹಿಡ್ದ ಎರಡು ಕೈ ಹಿಡ್ನ ಹಾ ಈ ಮಾತಾಡಂಗಿಲ್ಲ ಸುಮ್ನೆರ ನಾನು ನೀರ್ದೋಸೆ ಬಾವ ನನ್ನನ್ನು ನೀವು ಆಗಿಲ್ಲ ಹಾಗೆ ನೀರು ದೋಸೆ ನೀರ್ದೋಸೆ ತಪ್ಪು ಮಾಡದವ ನೀರು ದೋಸೆ ತಿನ್ನಕತ್ತ ನೀರ್ದೋಸೆ ಅಂತ ಹೇಳ್ತಾರೆ ನಿರ್ದೋಷಿ ನಿದ್ರೋಸಿ. ಏ ನಿದ್ರೋಸಿ ಒಟ್ರಾಸಿ ಆಯ್ತು ಅವನನ್ನ ಅದಾದ್ರೆ ಹೌದು ಅಣ್ಣ ಹಂಗಲ್ಲ ಅವನನ್ನ ಪ್ರೀತಿ ಮಾಡಕತ್ತಾನ ಸರಿ ನಿನ್ ಮನಸ್ಸಾಗೈತಾ ಹಾ ನಿಂಗಾದ್ರೆ ನಂಗೆ ಅಡ್ಡಿಲ್ಲಣ್ಣ ಏನ್ ನಂಗಾದ್ರೂ ನಿಂಗ ಅಡ್ಡಿಲ್ಲನ ನಿಂಗಾದ್ರೆ ನಂಗೆ ಅಡ್ಡಿಲ್ಲಣ್ಣ ಇವನ್ ಏನ್ ಇವನ್ಗೆ ಸೂರ್ ಆಯ್ತಾ ಐತೆ ಐತೆ ಓ ಅಲ್ಲಿ ನೋಡು ಆ ದೊಡ್ಡ ಸುರ ಐತಲ್ಲ ಅದು ಅವನಂತ ತಂಗವ್ವ ಏನನ್ನ ಓದ ಅರಮನೆ ಅಂತ ಹಂಗೈತ ಓದು ಇವನ್ದೇನ ಅದೆಂತ ಮರ ನಡುವಲ್ಲಿ ಒಂದು ಮಧ್ಯೆ ಬರ್ತೇನ ನನ್ ಕೂಡ ಸರಿ ಇಲ್ಲ ತಿಳ್ಕ ಅವನ ಹತ್ರ ಅಷ್ಟು ರೊಕ್ಕ ಐತೆ ರೊಕ್ಕ ಐತೆ ರೊಕ್ಕ ಐತೆ ಅಣ್ಣ ಬೇಕಾದಷ್ಟು ಹಂಗ ಮದ್ವೆ ಮಾಡಣ್ಣ ಸುಮ್ನೆ ನಾ ಮಾತಾಡ್ಕತ್ತೀನಿ ಮಾತಾಕತ್ತೀಯ ಬಾವ ನಿನ್ ಹೆಸರು ಏನಂದ್ರೆ ನನ್ನ ಹೆಸರು ಕಾಶಿನಾಥ ಕಾಶಿ ಕಾಶಿ ಅಲ್ವಲ್ಲ ಕಾಶಿನಾಥ 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 ನೀನ್ ಅದೇನೆ ಬಾವ 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 ಮೊದ್ಲೊಬ್ಬ ಕಾಶಿನಾಥ ಮೊದಲನ ಕಾಶಿನಾಥ ಅಲ್ಲ ಅದು ಅವರು ಬೇರೆ ಅದು ಎಂತದು ಅವರು ಅವರಲ್ಲ ಅವರೆಲ್ಲ ಏ, ಬಾವ ನೀನು ಮೆಗಿದ್ದಿಯನ್ನು ಕೊರ್ಪೆ ಅಂತ ಒಂಜಿ ಪಾತೆರೆ ಕೋರ್ಪೆ ಅಂತ ಕೋರ್ಪೆ ಕೋರ್ಪೆ ಅಲ್ವಾ ಮರ್ಲ ಕೊರ್ಪೆ ಅಂತ ಒಂದು ಪಾತೆರ ನೀನು ಹೇಳಿದರೆ ಈ ಗಳಿಗೆಡ್ದು ನಿನ್ನದೆಲ್ಲ ನನ್ನದು ಬಾವ ನನ್ನದೆಲ್ಲ ನಿನ್ನದು ಬೇಡ ಬೇಡ ನಿನ್ನ ಕಷ್ಟ ಎಲ್ಲ ನನ್ನದು ನನ್ನ ಸುಖ ಎಲ್ಲ ನಿನ್ನದು ಬಾವ ಆ ಪೂಜೆ ಕಾಲ್ ಹಿಡಿಯಂಗಿಲ್ಲ ಕಾಳು ಎಲಿಬೇಡ ಮದಿಮೆ ಮದಿಮೆ ಆಯ್ತು ನಾ ತೀರ್ಮಾನ ತಗೊಳಂಗಿಲ್ಲ ಯಾಕಂದ್ರ ನಮ್ ಕೂಡ ಅಪ್ಪ ಅದಾರ ಅಪ್ಪ ಸಾಯ್ಲಿ ಮರೆ ನನ್ನಪ್ಪ ಅಪ್ಪ ಸಾಲಿ ಅಂತಾನ ಇವ ನಮ್ಮ ಮಂಗ ಮಾಡ್ತಾನ ಅಯ್ಯ ಏನ್ ಯಾರು ಸುದ್ದಿ ಬೇಕಾದ್ರೂ ಮಾತಾಡ್ ನಮ್ಮ ಅಪ್ಪನ ಸುದ್ದಿ ಮಾತಾಡಂಗಿಲ್ಲ ಅಲ್ಲ ಬಾವ ವಾ ಪ್ರಾಯದವರಲ್ಲ. ನಮ್ಮ ಅಪ್ಪನ ಕತೆ ಗೊತ್ತಿತ್ತ ಎಂತ ಬಿಜಾಪುರ ಎಲ್ಲಪ್ಪನ ಅಲ್ಲಿ ಆಗ ನೀನು ಸತ್ಯ ಹೇಳ್ಬೇಕು ಬಿಜಾಪುರದವನ ಕುಂದಾಪುರದವನ ಹಾಗೆ ಗೊತ್ತಿತ್ತ ಗೊತ್ತಿತ್ತ ನಿನ್ಗೆ ನಾನ್ ಯಾವ ಊರ್ನಾಗ ಕೆಲಸ ಮಾಡಿ ನನ್ಗೆ ಗೊತ್ತಿಲ್ಲ ಬಾವ ವಿಷಯ ಬಿಡುವ ನಿನ್ನ ಅಪ್ಪ ಪ್ರಾಯದವರಲ್ವ ಮದುವೆ ಆಗುವ ಬುಕ್ಕ ರಡ್ಡು ಜೋಕ್ಲಾದ ಪೋನಕ ಅಮ್ಮೇರಲ್ಲ ಮನಿಪ್ಪಂದೆ ಕುಳ್ಳ ಬುಕ್ಕ ಎಂತ ಮಾಡುದು ಜೋಕುಳ ಅಣ್ಣ ಆ ರಡ್ಡು ಜೋಕುಳು ಅಂದ್ರೆ ಏನಣ್ಣ ರೆಡ್ ಜೋಕುಳು ಮಕ್ಕಳು ರೆಡ್ ಅಲ್ವಾ ಮರ್ಲ ರಡ್ಡು ಎರಡು ರೆಡ್ ಎರಡು ರೆಡ್ ಅಲ್ಲ ಒಂದು ರೆಡ್ ಮರ ಗೆಣಸ ಎಂತದು ಒಂದು ರೆಡ್ ಗೊತ್ತಾಯ್ತಾ ಎರಡು ಎರಡು ಹಾ ಗೊತ್ತಾಯ್ತು ನನಗೆ ಅರ್ಥ ಆಯ್ತೇನ ಹೋಗುವ ಎಲ್ಲಿ ಊರಲ್ಲಿ ನಿಮ್ಮ ಬಿಜಾಪುರಕ್ಕೆ ಬಿಜಾಪುರಕ್ಕೆ ಹೋಗುದು ದೊಡ್ಡ ಸಂಗತ್ಯ ತುಡ್ಸುಗತಿ ಅಂದ್ರೆ ಅತ್ತ ಮಾತಾಡ್ತಿ ಮಾರೆ ಹೋಗುದು ಹೇಗಿದ್ದ ಏ, ಗಾಡಿ ಇತ್ತಲ್ಲ? ಗಾಡಿಯ ನನ್ನಲ್ಲಿ ನನ್ನ ಗಾಡಿ ನೋಡಿದ್ಯಾ ಅಲ್ಲಿ ಚಿರ್ತುಂಟು ಕಪ್ಪುದ ಗಾಡಿ ಮತ್ತೆ 7 ಜನ ಕುಳ್ಳು ನಾವು ಅದರಲ್ಲಿ ಹೀಗೆ ಬುಡೊಂದು ವಯರ್ ಇಲ್ಲ ಹೀಗೆ ಓಡೆ ಪೋಯರ್ ಅಂತ ಬಿಜಾಪುರ ಅಂತ ಒತ್ತಿ ಪಿರಾವ್ ಹೀಗೆ ನಾವು ಮಲಗಿದ್ರೆ ಆಯ್ತು ಐತಾತೆಗೆ ಹೋಗ್ತಾ ಇರ್ತದೆ ಬಿಜಾಪುರ ಕೊತ್ತಿ ನಾವು ಬಿಜಾಪುರ ಕೊತ್ತಿ ಅಲ್ವಾ ಬಿಜಾಪುರ ಅಂತ ಒತ್ತಿ ನಾವು ಕುಳ್ಳಿದ್ರೆ ಆಯ್ತು ಅವು ಐತಾತೆಗೆ ಹೋಗ್ತಾ ಇರ್ತದೆ ಕುಳ್ಳಿದ್ರೆ ಹೋಯ್ತಾ ಇರ್ತದೆ ಎಲ್ಲಿಯಾದ್ರೂ ಗುರಿಗೆ ಬುರ್ಟ ಎಲ್ಲ ಮೇಲೆ ಹೋಗ್ತಾ ಇರುತ್ತೆ ಏನೇ ಮಾತಾಡಕತ್ತೇನ ನಂಗೆ ಅರ್ಥ ಆತು ಗಾಡಿಯಲ್ಲಿ ಕೂತ್ಕೊಂಡು ಒಂದು ಒತ್ತಿದ್ರೆ ನೇರ ಹೋಗುದೇ ಮತ್ತೆ ಎಂತದು ಕೇಳೋದು ನೀನು ಎದುರು ನಾನು ಪಿರಾವ್.
ಚೆನ್ನಪ್ಪ ಚೆನ್ನಗೌಡ ಹುಟ್ಟೂರ ಮಲ್ದಿಯ ತಲೆಕಾವ ಚೆನ್ನಪ್ಪ ಚೆನ್ನಗೌಡ ಹುಟ್ಟೂರ ಮಲ್ದಿಯ ತಲೆಕಾವ ಊಟವ ಉಂಡನ ಗಟ್ಟಿಲಿ ಪೇಟವ ಬೆಸೆದಾನ ಊಟವ ಉಂಡನ ಗಟ್ಟಿಲಿ ಪೇಟವ ಬೆಸೆದಾನ ಹತ್ತೂರ ಕಾವಂತ ನಮ್ಮೊಡೆಯ ಸುತ್ತೂರ ಹೊರುವಂತ ಹತ್ತೂರ ಕಾವಂತ ನಮ್ಮೊಡೆಯ ಸುತ್ತೂರ ಹೊರುವಂತ ಚಿತ್ತಾದಿ ಬೀರಪ್ಪ ದೇವನ ನೆನೆದು ನಿತ್ತಾನ ಭಕ್ತಿಯಲಿ ಚೆನ್ನಪ್ಪ ಚೆನ್ನಗೌಡ ಹುಟ್ಟೂರ ಮಲ್ದಿಯ ತಲೆಕಾವ ಊಟವ ಉಳ್ದಾನ ಗಟ್ಟಿಲಿ ಪೇಟವ ಬೆಸೆದಾನ ಚೆನ್ನಪ್ಪ ಊಟವ ಉಳ್ದಾನ ಗಟ್ಟಿಲಿ ಪೇಟವ ಬೆಸೆದಾನ ಚೆನ್ನಪ್ಪ ಊಟವ ಉಂಡಾನ ಗಟ್ಟಿಲಿ ಪೇಟವ ಬೆಸೆದಾನ ಶಿವನೇ ಶಂಭುಲಿಂಗ ಶರಣ್ರಿ ಅಪ್ಪರೇ ಪರಿಚಯ ಆತೇನ್ರಿ ಇಲ್ರಿ ಇದು ಊರ್ ಯಾವ್ದು ಗೊತ್ತಾತೇನ್ರಿ ಯಾವ್ದು ಹನುಮನ್ ಮೊಂಟೆ ಹನುಮನ್ ಮೊಂಟೆ ಹನುಮನ್ ಮೊಂಟೆ ಅಂತ ಇಲ್ಲಿ ಹೆಸರು ಬಿಜಾಪುರ ಬಿಜಾಪುರ ಹೂನ್ರಿ ಈಗ ನಾವು ಅಲ್ಲಿಗೆ ಬಂದ್ವಿ ನಾ ಯಾರು ಗೊತ್ತಾತೇನ್ರಿ ಯಾರು ಎರಡನೇ ಕಾಚಯ್ಯ ಏನು ಎರಡನೇ ಕಾಚಯ್ಯ ಎರಡನೇ ಕಾಚಯ್ಯ ಅಂದ್ರೆ ಒಂದನೇ ಯಾರು ಒಂದನೇ ಕಾಚಯ್ಯ ನಮ್ಮಜ್ಜ ಎರಡನೇ ಕಾಚಯ್ಯ ನಾನು ಮೂರನೇ ಕಾಚಯ್ಯ ನನ್ನ ಮೊಮ್ಮಗ ಆತಾನೋ ಏನೋ ಅಷ್ಟೇ ಗೊತ್ತಿಲ್ಲ ಹೌದೇನ್ರಿ ಏನ್ರಿ ಯಾವನೇ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಹುಟ್ಟಿದ ಮ್ಯಾಕೆ ಅವನು ಮನುಷ್ಯನ ಹಾಗೆ ಬಾಳ್ಬೇಕು ಹುಟ್ಟಿದ ಮೇಕೆ ಮ್ಯಾಕೆ ಮೇಕೆ ಹುಟ್ಟಿದ ಮ್ಯಾಕೆ ಮ್ಯಾಲೆ ಮನುಷ್ಯನಾಗಿ ಬಾಳ್ಬೇಕು ಅಂತಾದ್ರೆ ಅವನಿಗೆ ಯಾರು ಬೇಕ್ರಿ ಯಾರು ಬೇಕು ಹೆಂಡ್ರ ಬೇಕು ಹೆಂಡ ಹೆಂಡ್ರ ಬೇಕು ಹೆಂಡ್ರು ಹೆಂಡತಿ ಹೆಂಡ್ರ ಬೇಕು ನನಗೂ ಹಂಗೆ ಒಬ್ಬಾಕಿ ಒಳ್ಳೆ ಹೆಂಡ್ರಿ ಸಿಕ್ಕಾಳ್ರಿ ನನ್ನ ಹಾಂಗೆ ಬಹಳ ಶಾನೆ ಚಂದ ಹೆಂಡ್ರು ಸಿಕ್ಕಿದ ಹೆಣ್ಣು ಸಿಕ್ಕಿದಲ್ಲ ಹೆಣ್ಣೆ ಹೆಣ್ಣೆ ಈಗ ಹೆಂಡ್ರು ಮದುವೆ ಆದ್ಮೇಲೆ ಹೆಂಡ್ರು ಎರಡು ಮಕ್ಕಳಾದವ್ರಿ ಹೌದೇನ್ರಿ ಮೂನ್ರಿ ಒಂದು ಗಂಡು ಒಂದು ಹೆಣ್ಣು ಹೆಮ್ಮಗಳಿಗೆ ಹೆಸರು ಏನು ಕನಕಾಂಬರ ಕನಕ ಗಂಡು ಮಗ ಗಂಡು ಮಗ ಕನಕಾಕ್ಷ ನಿಮ್ಮದೆಂತ ಹಿರಣ್ಯಾಕ್ಷನ ಕುಟುಂಬ ಎತ್ತ ಅವಸ್ಥೆ ಅದು ಕಾದಿಂದ ಪ್ರಾರಂಭ ಹಾಗೆ ಕನಕಾಕ್ಷ ಕನಕಾಂಬರ ಎರಡು ಮಕ್ಕಳಾದವ್ರು ಹಿರಿಯವರು ಮಾಡಿಟ್ಟ ಸ್ವಲ್ಪ ಒಂದು 18 ಗುಂಟೆ ಜಾಗ ಐತೆ ಅದರಲ್ಲಿ ನಾವು ಅಲ್ಲಲ್ಲಿ ತರಕಾರಿ ಬೀಜ ಎಲ್ಲ ಬಿತ್ತಿ ಅಲ್ಲಿ ಇಲ್ಲಿ ಏನೋ ಸ್ವಲ್ಪ ಕೃಷಿ ಎಲ್ಲ ಮಾಡಿ ಹೆಂಗೋ ಹೊಟ್ಟೆ ಪಾಡಿಗೆ ಬೇಕಾದಷ್ಟು ಬದುಕ್ತಾ ಇದೀವ್ರಿ. ನೀರೈತೇನು? ನೀರೆಲ್ಲ ಇಲ್ರಿ, ಇಲ್ವಾ? ಬರೀ ಬಯಲ್ಸೀಮೆ ಅಲ್ವೇನ್ರಿ? ಅಷ್ಟೇ ಅಷ್ಟೇ. ಬಿಸಿಲು ಬಿಸಿಲು. ನಮ್ಮ ಹತ್ರದಲ್ಲೇ ಇರುವಂತಹ ನದಿಗೆ ಕಟ್ಟಿ ಕಟ್ಟಿ ನಮಗ ಅಲ್ಲಿಂದಲೇ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಾರ ಅಷ್ಟೇ. ನಮ್ಮ ಪಾಳೆಗಾರರು ವೆಂಕಟಪ್ಪ ನಾಯ್ಕ ಅವ್ರು ಮಾಡಾರ್ರಿ. ಹಾಗೆ ಬೆಳಗಾನ ಎದ್ದು ಖಡಕ್ ಜೋಳದ ರೊಟ್ಟಿ ತಿಂದು ಹೊರಗಡೆ ಕುಂತೀನಿ. ಯಾರ್ರಿ ಅದು? ಎಲ್ಲೋ ಮಾರಪ್ಪನಿಲ್ಲರ ಮಾನೆ, ಎಲ್ಲೋ ಮಾರಪ್ಪನಿಲ್ಲರ ಮಾನೆ, ಎಲ್ಲೋ ಮಾರಪ್ಪನಿಲ್ಲರ ಮಾನೆ, ಎಲ್ಲ 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 ಹೆಂಗಾದ್ರಿ? ಯಾರಿದು? ಅದೆಂತದ ಮುಜುವಿನಾಗೆ ಉಂಟು. ಬೂಜುವಲ್ಲ ಬೂಜುವಲ್ಲ ಮುಜುವಿನಾಗೆ ಉಂಟು. ಮುಜುವಿನಾಗೆ ಮುಜುಗೆ ಅಂತ ಹೇಳುದು ಭಾಗ ಅಂತಾರೆ. ಮುಜುವಿಗೆ ಮುಜ್ಜು 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 ಬೇಸಾವಾಡ ಮುಸುವ ಮುಸುವ
ಮುಸುವ. ಅದೇ ಅದೇ ಹಾಗೆ ಬಲ್ದೆಲ್ಲ ಖಂಡಿತ ಅಲ್ಲ ಹಾಗೆ. ಅಪ್ಪಯ್ಯ ಏನಾತವ? ಯಾರಿದು ಹಾ ಯಾರಿದು? ನನ್ ಪರಿಚಯ ಆತೇನು? ನೀ ಇದು ಯಾರು? ನೋಡಿದ ಯಾರಿದು? ಒಂದು ಅಪ್ಪಯ್ಯನಲ್ಲಿ ಮಗ ಕೇಳುವ ಪ್ರಶ್ನೆ. ಇದು ಮಗನ? ಹೌದೌದು. ಒಂದು ಮಗ, ಒಂದು ಮಗ, ಒಂದು ಮಗಳು. ಮತ್ತೆ ಹೋಗುವಾಗ ಇಬ್ಬರಿದ್ದದ್ದು, ಬರುವಾಗ 3 ಜನ. ಹೇಗೆ ಇದು? ಅದು ಮಗ, ಅದು ಮಗಳು, ಇದು ಮಾರ್ಮಾಯ. ಮಾರುಮಾಯಿ ಮಾರುಮಾಯಿ. ಮಾರ್ಮಾಯ ಅಲ್ಲ, ಮರ್ಮಾಯ. ಮಾಮಾಯ ಮರುವಯ ಎಲ್ಲ ಮರ. ಓ ಮರುವಯ ಮರ್ವಯ ಅಲ್ಲ, ಇದು ಡೆಂಗಿ. ಮರ್ಮಾಯ. ಮರ್ಮ ಅಂದ್ರೆ ಇಲ್ಲ. ನನಗೂ ಗೊತ್ತಾಗಿಲ್ಲ. ಇವ ನನ್ ಮಗ. ಹೌದಾ? ಕನಕ. ಕನಕ. ಅವಳು ನನ್ನ ಮಗಳು. ಕನಕಾಕ್ಷ. ಕನಕ. ಎರಡು ಕನಕ. ಇಬ್ಬರಿಗೂ ಕನಕ, ಇಬ್ಬರಿಗೂ ಕನಕಿ. ಕನಕ ಕನಕ ಹೌದಿಲ್ಲ? ಯಾರಲ್ಲ ಇವ ಕಾಶಿನಾಥ ಅದಾನ ನೋಡ. ಖಡಕ್ ಜೋಳದ ರೊಟ್ಟಿ ತಿಂದಂಗ ನೀ ಮಗ. ಜೋಳದ ರೊಟ್ಟಿ ಇಲ್ಲ ಮರಿ, ನಾವು ಗಂಜಿನ ಪುಣ. ಗಂಜಿನ ಪುದ. ಓ ಪರಬ. ಕಂಜಿ ಕಂಜಿ ಗಂಜಿ ಅಲ್ಲ, ಪೆತ್ತ ಗಂಜಿ. ಗಂಜಿ ಕನ್ನಿ ಕನ್ನಿ ಚೋರು ಕನ್ನಿ ಕನ್ನಿ ಕಾಮಲೆ ಚೋರು ಪೆತ್ತಂ. ಅದ್ನೋ ಅಪ್ಪಯ್ಯ ಅವ್ರ ಕಡ ಗಂಜಿ ಊಟ, ಬೆಳಗ್ಗೆ ಗಂಜಿ ಊಟ. ಕಡ. ಅಯ್ಯೋ, ಗಂಜಿ ಊಟ ಕಡ. ಕಡ ಗಂಜಿ ಊಟ ಐತ್ರಿ. ಗಂಜಿ ಊಟ. ಆಮೇಲೆ ರೊಟ್ಟಿ, ನಮ್ ರೊಟ್ಟಿ ಆಗಲ್ಲ, ಅಕ್ಕಿ ರೊಟ್ಟಿ ಆಯ್ತಾ? ನಮ್ ರೊಟ್ಟಿ ಆಗಲ್ಲ ನಮಗೆ. ನಮ್ ರೊಟ್ಟಿ ಆಗಲ್ಲ, ನಮ್ದು ಬೇರೆ ರೊಟ್ಟಿ. ನಮ್ಮದು ಕಪ್ಪ ರೊಟ್ಟಿ. ಕಪ್ಪ ರೊಟ್ಟಿ. ಕಪ್ಪಲ್ ರೊಟ್ಟಿ ಅಲ್ಲ, ಇದು ಓಡ ರೊಟ್ಟಿ. ಕಪ್ಪ ರೊಟ್ಟಿ. ಹಂಗಲ್ಲ ಓಡ್ಪಾಳೆ ಓಡ್ಪಾಳೆ. ಅಪ್ಪಯ್ಯ ಕೆಪ್ಪರ್ ರೊಟ್ಟಿ. ಕೆಪ್ಪರ್ ರೊಟ್ಟಿ ಅಲ್ಲ, ಕಪ್ಪ ರೊಟ್ಟಿ. ಓಡ್ಪಾಳೆ 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 ಓಡ್ಪಾಳೆ. ಕೊರಿ ರೊಟ್ಟಿ. ಕೊರಿ ರೊಟ್ಟಿ. ಕೊರಿ ರೊಟ್ಟಿ. ಓಡ್ಪಾಳೆ ಕೊರಿ ರೊಟ್ಟಿ. ಕೊರಿ ರೊಟ್ಟಿ. ಆಯ್ತು ನ್ಯಾಯಾಲಯ ಅಡುಗಲೇನ ಮರ ಮೂಜಿ ಮುಚ್ಚಿ ಹಂಗ ಹಂಗ ಇವನು ಹಂಗ ಹಂಗಲ್ಲಪ್ಪಯ್ಯ. ಹಂಗ ಹಂಗ ಅದು ಹಂಗಾದಾನೆ ಮಾರೆ, ಹಂಗ ಅಲ್ಲ, ಅದ ಹಂಗಲ್ಲ, ಹಂಗ ಹಂಗ ಅಪ್ಪಯ್ಯ ಏ ಬೇಹಣ ಬಸ್ ನ್ಯಾ ಪಂಡು ತೋರ್ಪು ಮಾರೆ. ಹಂಗ ಕುಟುಂಬ ಅಂದು ಮಾತಾಡಿಲ್ಲ. ಹೆಂಗ ಹಂಗ 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 ಅವಳೆ ಕೊಡ್ದು ಚೆನ್ನಾಗಿ ಹಂಗೆ ಕೆಂಚಿ ನಾವು. ಹಂಗ ಅಪ್ಪನ ಕೂಡ ಹಂಗೆಲ್ಲ ಮಾತಾಡಂಗಿಲ್ಲ. ಆತು. ಊರು ಮತ್ತೆ ತಲೆ ಚಿಟ್ಟು ಹೊಡಿತದ. ನಾನು ಬೇಕಾ ಬೇಡ ಕೇಳಿ ಸಾಕು. ಈಗ ನಿಮ್ ಮಗಳ ಅಂದ್ರೆ ನನ್ನ ತಂಗಿ ಕೂಡ ಇವನಿಗೆ ಪ್ರೀತಿ ಐತಿ. ಪ್ರೀತಿ ಪ್ರೀತಿ ಗೀತಿ ಎಲ್ಲ ಮಾಡಕತ್ತೇನೆ. ಅಪ್ಪಯ್ಯ ನಾನು ಇರುವಾಗ ನನ್ನಲ್ಲಿ ಒಂದು ಮಾತು ಕೇಳಿದೆ. ಹಂಗ ಪ್ರೀತಿ ಮಾಡಿದೆ, ಹಂಗ ಮಾಡಿದೆ, ಹಂಗ ಮಾಡಿದೆ. ಎಂಕ್ಲಿಡಿದು ತೆರಿಯಂದ ಏನು ತಪ್ಪು ದಾದಾನ್ಲ ಲೋಪದೋಸ ತಪ್ಪು ತಾಂಗ ಏರು ಪೇರುತ್ತಿನ ಇಸೈತಿನ ಕಡಪ ವಾಡ್ದು ಅಮೃತತ್ತನ ಎಂಕ್ಲೆಗ್ಲ ಎಂಕ್ಲ ಒಂಜಾರ ಬಿಟ್ಟು ಮಗ ಒಂಜಾನು ನಿಕ್ಲಾರ್ದಾರ್ದ ಒಂಜಾರ. ಅವನು ಅವಳು ಏನ ಹೇಳಿದ್ದು? ಏನಿಲ್ಲ ಅಪ್ಪಯ್ಯ ಅಪ್ಪಯ್ಯ ಇವರೇ ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ. ಎರಡನೇ ಕಾಚಯ್ಯ. ಎರಡನೇ ಕಾಚಯ್ಯ ಮೊದಲಿದ್ದಿಲ್ಲುಂಟು ನಮ್ಮಲ್ಲಿ. ಅವನ ಹತ್ರ ಹೇಳ್ಬೇಡ ಮಾರ, ಮೊದಲೇ ನಮ್ಮಲ್ಲಿ ಎಲ್ಲ ಹಂಗೆ. ಒಂದನೇ ಕಾಚಯ್ಯ ನನ್ನ ಅಜ್ಜ. ಇವ್ರ ಅಜ್ಜ ಅಪ್ಪಯ್ಯನಪ್ಪಯ್ಯ. ನಮ್ ಕುಟುಂಬದಾಗ ನಮ್ಮ ಕುಟುಂಬದಲ್ಲಿ ಯಾರು ಸಾಧನೆ ಮಾಡ್ಯಾರ ಅವ್ರ ಹೆಸರ ಮೊಮ್ಮಕ್ಳು ಇಡ್ತಾರ. ನಮ್ ಕುಟುಂಬದಾಗ ಊರು ಸೇನೆಯಾಗ ಕೆಲಸ ಮಾಡಾರ. ಒಂದನೇ ಕಾಚಯ್ಯ ಸೇನೆರಾಗಿ ಸೇನೆಯಾಗ ಸೇನೆ ಸೇನೆ ಹಳೆಗಾರರ ಸೇನೆಯಾಗ ಹಂಗ ಅವ್ರ ಹೆಸ್ರ ಅವ್ರ ಮೊಮ್ಮಗನಿಗೆ ಇವ್ರಿಗಿಟ್ಟಾರ. ಇವ್ರು ಎರಡನೇ ಕಾಚಯ್ಯ. ಎರಡನೇ ಕಾಚಯ್ಯ. ಮೂರನೇ ಕಾಚಯ್ಯ ಇವನ ಮಗ. ಎತ್ತು ಸರ್ತಿ ಪಂಪ ಮಾರ ಯಾವ ಆಯ್ತು. ಹಾಗೆ ನಾನು ಎರಡನೇ ಪುಲಕೇಶಿ ಕೇಳಿದ್ದೇನೆ. ಇದು ಎರಡನೇ ಕಾಚಯ್ಯ ಎಂತ ಇತಿಹಾಸ ಇತಿಹಾಸ ಊರಿಗದಲ್ಲ ತಿಳಿಯಂಗಿಲ್ಲ. ಇವನಾಗೆ ನಮ್ ತಂಗಿನ ಪ್ರೀತಿ ಮಾಡ್ತಾನ. ಇವರೇ
ನಾನು ಊರಿನಲ್ಲಿ ಕಂಡವಟೆ ಆಸ್ತಿ ಇರುವ ಒಂದು ನರಮಾಣಿ. ಕಾಸಿನಲ್ಲಿ ನನಗೆ ಯಾವುದರಲ್ಲಿಯೂ ಕುಂದುಕೊರತೆ ಅಂತ ಇಲ್ಲ. ಮದಿಮೆ ಅಂತ ಹೇಳುದು ನನಗೆ ಆಗ್ಲಿಲ್ಲ. ನನಗೆ ಅಂತ ಹೇಳಿದ್ರೆ ಅದು ನನ್ನದು ಮೃಗಶಿರ ನಕ್ಷತ್ರ ಅಂತ. ಹಾಗೆ ನನ್ನನ್ನು ನೋಡುವಾಗ ಎಲ್ಲರಿಗೂ ಮೃಗದಾಗೆ ಕಾಣ್ತದೆ ಅಂತ ನನಗೆ ಪುಣ್ಯ ತಿಕುಜಿ ಬೇರೆ ಕಾಚಯ್ಯನವರೇ. ಪೋಣು ಸಿಗುದಿಲ್ಲ, ಪೊಣ್ಣು ಸಿಗುದಿಲ್ಲ. ನನಗೂ ಕೂಡ ನಿನ್ ಮೃಗಶಿರ ನಕ್ಷತ್ರ ಅಂತ ಅರ್ಥ ಆಯ್ತು. ಯಾಕೆ ಆಗದಿನ ನಕ್ಕತಾ ಇದ್ದಿ? ನಕ್ಕುದಲ್ಲ ಕಾಚಯ್ಯನವರೇ, ನನ್ನ ಪುದರ್ 5ನೇ ಕಾಶಿನಾಥ. ನಿಮ್ಮಲ್ಲಿ 1 2 ಅದೇ. ನನ್ನದು 5ರವರೆಗೆ ಮುಟ್ಟಿದೆ, ನಿಮ್ಮದು 2ರಲ್ಲಿ ಉಂಟಲ್ಲ. ನಾನು ತುಂಬು 5ನೇದ್ದು ನಮ್ಮದಿದು. ಹೌದಾ? ಹಾಗೆ ಒಂದನೇ ಏನ್ ಮಾಡಿದ? 1ನೇವರು ನಮ್ಮ ಅಜ್ಜಿಯರು ಅನುಭವ. ಹಾಗೆ 2ನೇದ್ದು ಅವರ ಮಗನ ಮಗ. ಅಪ್ಪಯ್ಯ ಒಂದು ಪ್ರಶ್ನೆ ಹಾಗೆ ನೀನು ಬರೀ 5ನೇ ಓದಿರೋದು? 5ನೇ ಓದಿದ್ದಲ್ವಾ? 5ನೇ ಕಾಶಿನಾಥ. 5ನೇ ಕಾಶಿ. ಹೌದು. ಹಾಗೆ ನೀವು ಬರುವಾಗ ಶುರುಕ್ಕೆ ನಿಘಂಟು ಮಲ್ತೊಂದು ಬರೀ ರಿಜ್ಜ ಏರ್ ಅಮ್ಮೆ ಏರ್ ಮಗೆ ಎಂದು ಮುಲ್ಪ ಬರ್ತದೆ ಕೇನು ನಾಯಡ ಅಮ್ಮೆ ಯಾನ ಇಯ್ಯ ಅಂತ ದಪ್ಪ ಕುಂದ್ರಲೇ. ಹಾಗೆ ಮಂಗ್ಯ ನನ್ನ ಮಗನ. ಆಯ್ತು ಅಜ್ಜರೆ ಮಾಮು ನಾನು ನಿಮ್ಮ ಮಗಳನ್ನು ಪ್ರೀತಿ ಮಾಡಿದ್ದೆ. ನನಗೆ ನಿಮ್ಮ ಮಗಳು ಸಿಗ್ಲಿಲ್ಲ ಅಂತ ಹೇಳಿದ್ದೀರಿ. ನನಗೆ ಬಲ್ಲಿದ್ದೀರ ಗುಯಲೇ ನೋಡ್ಬೇಕಷ್ಟೇ. ಮಾಮು ನೀವಲ್ಲದೆ ನನಗೆ ಬೇರೆ ಗತಿ ಇಲ್ಲ. ನನ್ ಮಾನ ಕಳೀತಾನು. ನೀವಲ್ಲದೆ ನನಗೆ ಗತಿ ಇಲ್ಲ. ಮಗಳನ್ನೊಂದು ಕೊರ್ಪುಜಿಂತ ನೀವು ಹೇಳಿದ ಮಗಳನ್ನು ಕೊರ್ಪುಜಿಂತ ನೀವು ನೀವಲ್ಲದೆ ನನಗೆ ಗತಿ. ಅವನ ಆಚೆ ಕರ್ಕೊಂಡೋಗೋ ಬರ್ಗೆಟ್ಟವನೇ ಮಗ, ಬರ್ಗೆಟ್ಟವನು. ಅವನಿಗೆ ಗಂಡಿ ಯಾವುದು ಹೆಣ್ಣು ಯಾವುದು ಅನ್ನೋದೇ ಅರ್ಥ ಆಗೋದಿಲ್ಲ. ಬರ್ಗೆಟ್ಟವನೇ ಅವ. ಮಕ್ಕಳಿಗೆಲ್ಲ ಹೆಸರಿಟ್ಟಿದ್ದಿ ಕನಕಾಕ್ಷ ಅಂತ. ಅವ ಮದುವೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಕನಕಾಕ್ಷ ಅಲ್ಲ ಅಪ್ಪಯ್ಯ ಕುಂದ್ರಸಪ್ಪಯ್ಯ. ಅವನ ಬೇಕಾದಷ್ಟು ಪಾಗರ ಐತಿ, ಬೇಕಾದ ಮನೆ ಐತಿ. ನಮ್ಮ ಹುಡುಗಿ ಅವನ ಮನ್ಯಾಗ ಸುಖಾಂಗಿರ್ತಾಳ. ಪಾಗರ ಅಂದ್ರೆ ಎಂತದ? ರೊಕ್ಕ ಪೆತ್ತ ಬರುವುದಕ್ಕೆ ಕಲ್ಲುಗಟ್ಟ ಅದಲ್ಲ ಕೆಲಸ ಇಲ್ಲ. ಲೇ ಮಂಗ್ಯ ನನ್ನ ಮಗನ, ರೊಕ್ಕ ಐತೆ ರೊಕ್ಕ. ಪಾಗರ ಅಂತ ಹೇಳಿದ್ರೆ ಕಲ್ಲುಗಟ್ಟುವುದು ಕೆಲಸ ಪಗಾರ ಅಂದ್ರೆ ಸಂಬಳ. ಪಗಾರ ಅಂತ ಹೇಳಿದ್ರೆ ವಾರಕ್ಕೊರ ಸಿಗುವುದು. ಅದು ಪಗಾರ. ನನ್ನ ಮಗ ಅಂತ ಹೇಳ್ತಿ, ಅವನ ಕೈಯಲ್ಲಿ ಪೆಟ್ಟು ತಿಂತೀನಿ. ಯಾರ ಮಗ? ಏನೇನಿಂದೆ ಸರಿ, ಮುಟ್ಟದಿರು ಮುಟ್ಟಿದರೆ ಶಿವನಾಣೆ. ಆಯ್ತು. ಮದುವೆ ಅವ್ನು ಕೂಡ ಲಗ್ನ ಮಾಡೋಣ. ಲಗ್ನ ಮಾಡೋದು ಬೇಕಂತಾದ್ರೆ ಒಂದು 3 ದಿವಸ ನಮ್ಮ ಊರಿನಲ್ಲಿ ಒಂದು ಪದ್ಧತಿ ಐತಲ್ಲ. ಪದ್ಧತಿ ಉಂಟಾ? ಪದ್ಧತಿ ಅಂತದ ಪದ್ಧತಿ ಅದು ಕೈಗೊಯ್ಪುನ ಹೀಗೆ ಮುಳ್ಳುದು ಅದಲ್ಲೋ ಮಾರಾಯ. ಪದ್ಧತಿ ಕ್ರೀಮ ಅಲ್ಲ ಕ್ರಮ ಐತಿ. ಬಂದ್ರೆ ಅಂದ್ರೆ ನಮ್ಮ ಮನೆಗೆ ಅಳಿಯನಾಗ ಬರುವಂತಹ ಹುಡುಗ 3 ದಿವಸ ನಮ್ಮ ಮನೆಯಾಗ ನಿಲ್ಬೇಕು. ಮಾರ್ಲಿಕ್ಕೆ ಮಣ್ಣು ಅಡ್ನಿಕ್ಲ ಪೊಣ್ಣು ಇಜ್ಜಿನ ಆತೆ ಉಂಟು ಒಂಜಿಗಳಿಗೆ ಉಂಟು ದನಿಗೆ ಮುಳು ಸೊಂಟ ಪುಲೆಯರು ಶುರು ಆಪುಲು ನನ್ನ 3 ದಿನ ಮುಳ್ಪಣ್ಣು ಅಂತ ನೇರ ಮರಲೇ ಮತ್ತೆ ಪೊಣ್ಣು ನನಗೆ 1000 ಸಿಗ್ಬೋದು. ಇಲ್ಲದಲ್ಲ ಮತ್ತೆ ನೀ ಇಲ್ಲೇ ತಂಗೋದಾ? ಇಲ್ಲೇ ನಿಲ್ಲುದು ಅಂದ್ರೆ ಯಾಕೆ? ನಮಗಿಲ್ಲಿ ಪರೀಕ್ಷೆ ಮಾಡುವುದಕ್ಕುಂಟು. ಪರೀಕ್ಷೆ ಮಾಡ್ತೀರಾ? ಎಂತ ಮಾರೆ ನನ್ನನ್ನು ಎತ್ತೇರಿ ಪರೀಕ್ಷೆ ಮಾಡ್ತೀರಾ? ಅದು ಯಾಕೋ ಮಾಡೋದು ಅದಲ್ಲ.
ನಿನ್ನನ್ನು ಪರೀಕ್ಷೆ ಯಾವುದು ಯಾವುದು ನಮ್ಮ ಹುಡುಗಿನ ಯಾವ ರೀತಿಯಾಗಿ ನೋಡ್ತಿ ಅಂತ ನಮಗೆ ಅರ್ಥ ಆಗ್ಬೇಕೋ ಬೇಡವಾ? ಹಾಗಾಗಿ 3 ದಿವಸ ನೀನ್ ಇಲ್ಲೇ ಕುಂದ್ರಬೇಕು. ಕುಂದಿರ್ಬೇಕಲೇ ಕುಂದಿರ್ಬೇಕರಿಗೆ ಮಾರೆ ಓಬಾರೆ ಅವು ಕುಳಿತಿರ್ಬೇಕು ಅಲ್ಲ ನಮ್ಮ ಭಾಷೆಗ ಕುಂದಿರ್ಬೇಕು. ತಂಗಿರ್ಬೇಕು ದಂಗಬೇಕು ಆಯ್ತೇವೆ ದಂಗುದ್ ಯಾವಾಗ ಅಂತ ತಂಗಬೇಕು ಕೂತ್ಕೋಬೇಕಂತ ಮಾತ್ರ ಅಲ್ಲ ಇಲ್ಲಿ ಎಲ್ಲ ನಾವು ಮಾಡುವ ನನ್ನಲ್ಲಿ ಹೇಳಿದ್ರೆ ನಾನೆಂತ ಮಾಡುದು ಮಗನಿಗೆ ಒಂದು ಅದನ್ನು ತಂದು ಕೊಡ್ಲಿಕ್ಕೆ ಸಂಕಟವ ಯಾವುದು ಮಾತ್ರ ಇಲ್ಲ ಅಂತ ಹೇಳಿದಲ್ವಾ ನೀವು? ಈ ಒಂದು ಅಮ್ಮೇರಿಗೆ ಒಂದು ಈಗ ಧರ್ಮಕ್ಕೆ ಮಾತ್ರ ಅಲ್ಲ ಏನಿಗೆ ಮಾತ್ರ ಇಲ್ಲ ಅಂತ ಹೇಳಿದಾಗ ಮಾತ್ರ ಅಲ್ಲ ಇನ್ನು ವಿಷಯ ಅದೇ ನಮ್ಮ ಕಸುಬು ಎಲ್ಲ ನೀನು ಮಾಡ್ಬೇಕು. ನೋಡುವ ಅದನ್ನೆಲ್ಲ ನಾವು ನೋಡ್ಬೇಕು. ನೋಡುವ ನಮ್ಮ ಮನೆತನಕ್ಕೆ ನಮ್ಮ ಮನೆಗೆ ನೀನು ಆಗಬಹುದೋ ಇಲ್ವೋ ಎನ್ನುವುದನ್ನ ನಾವು ಸರಿಯಾಗಿ ಪರೀಕ್ಷೆ ಮಾಡಿ ಆಮೇಲೆ ತೀರ್ಮಾನ ಮಾಡುವಲ್ಲ. ಎಂತ ಆಡ್ಬೇಕು ನಿಲ್ಲಿಕ್ಕೆ? ಈಗ ನನಗೆ ನಿಲ್ಲಿಕ್ಕೆ ಕೋಣೆ ಇಲ್ಲ ಇಲ್ಲಿ. ಕೋಣೆ ನೀನು ಇಮ್ಮಲ್ನ ಕೋಣೆದ ಕೈತಲ್ದ ಕೋಣೆ ಒಳ್ಳೆ 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 ಅಬ್ಬ ಅದ್ರಲ್ಲಿ ಒಳ್ಳೆ ಉಂಟಾ? ಒಳ್ಳೆ ಒಳ್ಳೆ ಆಗೋದಿಲ್ಲ ರೆಡ್ಡೆ ಚೇಡು ಮುಗಿತು ಒಳ್ಳೆಗೆ ಒಳ್ಳೆ ಒಳ್ಳೆ ಯಾಕೆ ಒಳ್ಳೆ ಗಂಡು ಹೆಣ್ಣು ಹತ್ರ ಇದ್ರೆ ಬೆಂಕಿ ಬೆಣ್ಣೆ ಹತ್ರ ಇಟ್ರೆ ಏನಾಗ್ತದೆ? ಎಂತ ಆಗ್ತದೆ? ಕಲ್ಲಾಗ್ತದೆ. ಹೌದು ಹಂಗೆ ಆಗ್ತದೆ. ಹಂಗಾಗಿ ಗಂಡು ಬ್ಯಾರಿ ಹೆಣ್ಣು ಬ್ಯಾರಿ. ಎಂತ ಗಂಡು ಬ್ಯಾರಿ ಹೆಣ್ಣು ಬ್ಯಾರಿ. ಪುಣ್ಯಾತ್ಮ ಅದರಲ್ಲಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಎರಡು ಕೂಡ ಒಂದೇ ಅಲ್ವಾ? ಗಂಡುಲ ಬ್ಯಾರಿಗೆ ಹೆಣ್ಣುಲ ಬ್ಯಾರಿಗೆ. ಹೆಣ್ಣು ಬೇಟೆ ಅದು ಗಂಡು ಬೇರೆ ಬೇರೆ. ಹೆಣ್ಣು ಬ್ಯಾರಿ ಗಂಡು ಬ್ಯಾರಿ ಗೊತ್ತಾತೇನಾ? ಗಂಡು ಬ್ಯಾರಿ ಹೆಣ್ಣು ಬ್ಯಾರಿ. ಗಂಡು ಬೇರೆ ಹೆಣ್ಣು ಬೇರೆ. ಬ್ಯಾರೆ 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 ಗೊತ್ತುಂಟಾ? ಅದಂತ ನಾಳೆಗೆ ಅಂತ ಗರ್ಗಸ್ ಮಾಡುದು. ತಪ್ಪು ಕುಂದಿರ್ಲೇ ಮಗನ. ಗೊತ್ತಾಯ್ತಾ? ಮಾತಾಡಂಗಿಲ್ರಿ ನಮ್ಮ ಮನ್ಯಾಗ ಹಿರಿಯರಾದಾರ ಅಂತ ಹೇಳಿ ಸಿಕ್ಕಿದ ಮತ್ತೆ ಬೊಡ್ಚಂದ ಮಾತಾರ ನಾಪನ ಮಾರೆ ಕನಕಾಕ್ಷ ಕರ್ಕೊಂಡೋಗಲ್ಲ. ನನ್ನ ಕೋಣೆ ತೋಜಿಯಲ್ಲ ಮಾರೆ. ನನಗೆ ಕೋಣೆಗೆ ತಿನ್ಲಿಕ್ಕೆ ಬರ್ಲಿಕ್ಕೆಲ್ಲ ಅಲ್ಲೇ ಬರ್ತದಲ್ಲ. ಕಡಕ್ ಜೋಳದ ರೊಟ್ಟಿ ಉಳ್ಳಾಗಡ್ಡಿ. ಅಪ್ಪಯ್ಯ ನಾ ಒಳಗಿರ್ತೇಪ್ಪಯ್ಯ ಒಳಗಿರ್ತೇಪ್ಪಯ್ಯ. ಹೋಗು ಸಕ್ಕಿ ಹೆಣ್ಮಕ್ಳಿಗೆಲ್ಲ ಮಾಡ್ತೀನಿ. ಕಾತುಕೊಳ್ದೆ ದಿನ ದಿನ ಪೊಣ್ಣಗಾದೆ ಕಾತುಕೊಳ್ದೆ ಕಾತುಕೊಳ್ದೆ ದಿನ ದಿನ ಪೊಣ್ಣಗಾದೆ ಮಾತ ಬಿಡ್ದು ಬೈದೆಯಾನು ಆಲೆಗಾದೆ ಮಾತ ಬಿಡ್ದು ಬೈತೆ ಮರ್ಯಾದಿ ನಾಚಿಗೆ ಲಜ್ಜಿ ಪೊಲೆಜ್ಜಿ ಮೂಂಕು ಮುಸುಂಟು ಮಾತ ಬಿಡ್ದು ಬೈದೆಯಾನು ಆಲೆಗಾದೆ ಲೆತ್ತಿ ಲೆಕ್ಕ ಒಂದುಂಡು ಕಾಶಿ 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 ಬತ್ತಿ ಲೆಕ್ಕ ಆವುದು ಇಚ್ಚಿರೆ ಹಾಲು ಲೆತ್ತಿ ಲೆಕ್ಕ ಒಂದುಂಡು ಬತ್ತಿ ಲೆಕ್ಕ ಒಂದುಂಡು ಲೆತ್ತಿ ಲೆಕ್ಕ ಕಾಶಿ ಓ ಕಾಶಿ ಕಾಶಿ ಬತ್ತಿ ಲೆಕ್ಕ ಒಂದುಂಡು ಬತ್ತಲು ಎಲ್ಲೋ ಮಾರಪ್ಪನಿಲ್ಲರ ಮಾನೆ ಎಲ್ಲೋ ಮಾರಪ್ಪನಿಲ್ಲರ ಮಾನೆ ಎಲ್ಲೋ ಮಾರಪ್ಪನಿಲ್ಲರ ಮಾನೆ ಎಲ್ಲೋ ಮಾರಪ್ಪನಿಲ್ಲರ ಮಾನೆ ಲೆತ್ತಿ ಲೆಕ್ಕ ಒಂದುಂಡು ಬತ್ತಿ ಲೆಕ್ಕ ಒಂದುಂಡು ಕಾತುಕೊಳ್ದೆ ದಿನ ದಿನ ಪೊಣ್ಣಗಾದು ಕಾತುಕೊಳ್ದೆ ದಿನ ದಿನ ಪೊಣ್ಣಗಾದು
ಮಾತ ಬಿಡ್ತು ಬೈದೆಯಾದ ಏರಿಗಾದು ಮೋನು ಮಾತ ಬಿಡ್ತು ಬೈದೆಯಾದ ಏರಿಗಾದು ಏರಿಗಾದು ಬೈದೆ ಏರಿಗಾದು ಕಾಶಿನಾಥ ನಾಥ ಅವಸ್ಥೆ ತೂಲೆ ಬೇರೆ ಯಾನಿದ್ರೆ ಸುರುಕೆ ಪಂಡೆ ಅಪಾಗ ಪಂಟೆ ಗೊತ್ತು ನಿಂಗೆ ತಲೆ ಬುರ್ಡೆದ ಕತೆ ಎನ್ನ ಅನೆ ಬರ ಅಂಚನೆ ಅಂಡೆತ್ತೆ ಬೇರೆ ಕೈಟ್ ಕಾಸಿಯೇ ತುಂಡಣ್ಣ ಯಾನ್ ಎಂಚಿತ್ತಿನ ಒಂಜಿ ನರಮ್ಮನಿ ಅಂಚಿತ್ತಿನ ಒಂಜಿ ಮನುಷ್ಯ ಇನಿ ಒಂಜಿ ಪೊನ್ನನೊಟ್ಟುಗು ಬತ್ತದು ಮುಲ್ಪವಳಿ ಗಟ್ಟಾಡು ಮಾರಿ ನಿಂಗಲ್ ನಿಂಗೊಂದು ಗೊತ್ತು ಸಾರಿತ ನುಪ್ಪು ಸಮೇತ ನಮ್ಮ ಕೋರ್ದೆನ್ನಿಗೆ ಜಿನ ಪುಂಡಿ ಅನ್ಪುನಗ ಪಾಟಿ ಮುಲ್ಪ ನಿಂಗಲ್ ತಿಂತು ಬೋಡೆ ಕೂಡ ಎಂಚಿನ ಇದ್ದೆ ಆ ಒಂಜಿ ರೊಟ್ಟಿಯೋ ಒಂಜಿ ಕಾಯ್ತದ ಕೊರ್ಪೇರು ಮಾರೆ ಅಂಚ ಮುಟ್ಟನಾಗ ದಡ್ಕ ಹುಡ್ಕೊಂಡು ನೋತುದು ಕೇರಳು ಕೂಡ ನಾನು ಕಡಕ್ ಕಡಕ್ ನಿಂಗ್ ನಿಂಗ್ ಎಂಚಿನ ಮುಂಚಿ ಮಾರೆ ಕರ್ಮ ಎಂಕು ಉರ್ಗು ಸತ್ಯ ಆಂಡ ಬುಕ್ಕ ಮೂಲ ಬತ್ತದೈತಿ ನಿನ್ನ ಮತ ತೂಣಂಗ ಆಪುಂಡು ಬೇರೆ ಯಾನು ಊರುಡು ಒಂಜಿ ದಾಲದಿಲ್ಲ ಒಂಜಿ ಒಂಜಿ ಕಂಡನಿದ್ದೆ ಅಲ್ಲ ಮದಿಮೆ ಅದ ನರಮನೆ ಲೆಕ್ಕ ಬರೀ ಎತ್ತುದು ಈ ಇಂಚಿನ ತಪ್ಪಿಸಿ ತಿರ್ಗಿನ ಇಂಚನೇ ಆಪುಣ ಅವತ್ತಿ ಮೂಜಿ ದಿನ ಉಂತೋಡು ಬಾಗಲ್ದನ್ ಪರಬಿ ಉಂತೇನ ರಡ್ಡು ದಿನ ಕರಿಂಡನ್ನ ಸತ್ಯ ತಡೆಪ್ಪುಜಿ ಪ್ರೀತಿ ಮಲ್ಪನಗಾಯ್ತ ಬಿಲೆ ಗೊತ್ತಾಪುಜಿ ಆ ಅನುಭವ ಬರ್ಪುಜಿ ಅನುಭವ ಬರ್ಪುನೇಪ ಗೊತ್ತುಂಡಿ ಪ್ರೀತಿ ಮಲ್ತನ ಪೊಣ್ಣು ಕೈಗೊರ್ನಗಳ ಅನುಭವ ಬರ್ಪುನತ್ತಿ ಪ್ರೀತಿ ಮಲ್ತನ ಪೊಣ್ಣು ಒಟ್ಟುಗೇನೆ ಇಪ್ಪುನಗ ಇಲ್ಲಲ್ ಒಂಜೇ ಇಲ್ಲಲ್ ಪುನಗ ಆಲ್ದ ಪಾತೆರ್ಯ ಒಂದಂಚಿನ ಸ್ಥಿತಿ ಬಣ್ಣಗ ಅಂದ ಜಾಪನೆ ಅಯ್ಯೋ ಮಧ್ಯರಾತ್ರಿ ನೀತ್ ಬರ್ತಾನೆ ನಿದ್ರೆ ಅರ್ಪುಜಿ ಮೇರೆ ಲೆತ್ತಲೆ ಕಾಪುನೆ ಎಂದಿ ಆಲ್ ಅಲ್ಪ ಆಲ್ನ ಕೊಂಡೆಡುಲ್ಲ ಎನ್ನೋನೆ ಹೊಡೆತು ನಾ ಪರಬಿ ತಜಪ್ಪಿ ಆಪೆದ ಕೊನೆಡಿಲ್ಲ ಅಲ್ಲಿಗೆ ಅಂದಿಂದಿ ಲೆತ್ತಿಲೆ ಕಾಪುನೋರವ್ರು ಅಪ್ಪಗ ಬತ್ತಲೆ ಕಾಪುನೆ ಬತ್ತಲೆ ಕಾಂಡ ಅತ್ತು ಬಾಲಿ ಬತ್ತಲೆ ಕಾಪುನೊಂದು ಲಕನ್ ಮುನ್ನ ದಾಳದ್ದಿ ನೆನಪಾಪುನೆ ಸೈಕೊಂದ ಆಪುನು ನಿಮ್ಮ ತೂಣಗುಂಡ ಸೈಕೊಂದೇ ತೋಜು ಗೋಡೆ ಎಕ್ಕುಂಡ ಆಡೆ ಎತ್ತಿನಾಗ ಪುಲ್ಯಾವಂದ ಗೋಡೆ ಎಕ್ಕುನ ಎಂಚಿ ನಾವು ಪೆರ್ಗುಡೆ ಎಕ್ಕುಂಡೇನೆ ಗೋಡೆ ಎಕ್ಕುನತ್ತು ಏನ ನಿನ್ ಗಂಟು ಮಾಡ್ತಾ ಎಂತು ಪರಬ್ಬೆ ಅಲ್ಪ ಅಲ್ಪನ ಬೂರ್ದುಪ್ಪು ಆ ಜನಕ್ಕೂ ಸೋಯಾಮೀನ್ ಇಪ್ಪಂದು ಮೇಟಿ ಕುಂಟುಪ್ಪಂದು ಅಲ್ಪಡ್ದು ಇಡೆಗಿಗೆ ಉಂಡವೆ ಆ ಮಣ್ಣು ಗರ್ಪನೆತ ಸೊರತಲ ಆಯ್ಕೆ ಇನ್ನು ಮೆಲ್ಲ ಮಲ್ಲ ಕೋಣೆಗೆ ಬಗ್ಗುದು ಮೆಲ್ಲ ಮೋದಿ ರಾತ್ರಿ ಪೊಣ್ಣಗಾದ ಗಡ್ಡಾಗಿ ಹೊಟ್ಟೆ ತುಂಬಾ ಊಟ ಮಾಡೀನಿ ಹಾಗೆ ಸ್ವಲ್ಪ ನಿದ್ದೆ ಮಾಡೋಣ ಅಷ್ಟೇ ದ್ವಾಪನ ರಾತ್ರಿಯ ಜಾಗರಣೆ ಖಾತ್ರಿಯ ಒಳಗೊಬ್ಬ ಕಳ್ಳ ಕುಂತವನಲ್ಲ ಸುಮ್ಮನೆ ಇರೋಕೆ ಬಿಡೋದೆ ಇಲ್ಲ ದ್ವಾಪನ ರಾತ್ರಿಯ ಶಂಭುಲಿಂಗ ಬಲ ಬಲ ಮೋಕಿದ ರಸದಿಯೇ ಬಲ 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 ಬಲಯೋ ಬಲಯೋ ಅರದಿದೆಯೇ ನಿದ್ರೆ ಬರ್ಪುಜಿತ್ತು ಏನನೇ ಕಣ ಕಟ್ಟೊಂದು ಕತ್ತಲಿ ತಲೆ ಕಟ್ಟೊಂದಿಜೆ ಇದೀನಿ ತೋಜುಡು ಏನ ನಿನ್ನಿದ್ದು ಎತ್ತರ ತೋಜುನು ಬಂಜಿ ಮಾತು ರೋನಿ ಮೇಲ್ಗೆ ಊರು ನಾಳೆಗೆ ಪೋಡಿಗೆ ಅಂಡ ಪೋಡ್ತೊಂಡ ಕುಡಾಯ ಅನ್ಕೊಂಡು ಓಡೋಲ್ಪಲ್ಲ ಕಲೆಯರೆ ತಪ್ಪು ಅಡಿ ತೆನ್ಕಾಯ್ದಾನೆ ಬಂಗೋಡಿ ಅನ್ನ ಬಡಕಾಯ್ದ ಪದ ಅಯ್ಯೋ ಕನಕ ಮುತ್ತ ಕೊರತೆ ಏನೈತಿ ನನ್ನ ಕೋಣೆ ಆಗೋ ಏನೈತಿ ಏನು
ಏನೈತಿ ನನ್ ಕೋಣೆಯಾಗ ನಿನಗೇನೈತಿ ನನ್ ಕೋಣೆಯಾಗ ಹೆಣ್ಮಕ್ಳ ಕೋಣೆಗೆ ಯಾರು ಬರಕತ್ತಾರ ಏನೈತಿ ನಿನ್ ಕೋಣೆಯಾಗ ಅಯ್ಯೋ ದೇವ್ರೆ ಅಯ್ಯೋ ಏರ್ಲ ಇದ್ದಾರಪ್ಪ ನನ್ನ ಹತ್ರ ಎದಕ್ಕೆ ಮಲಗಿದಿ ಎದಕ್ಕೆ ಬಂದಿ ಏನಾತಪ್ಪಯ್ಯ ಏನತ್ತಣ್ಣಯ್ಯ ಏನ್ ಕಂಡಿ ಏನ್ ಕಂಡಿ ಏನ್ ಕಂಡಿ ಏನಾತ ಹೋದ್ರಲೇ ಏನಾತ ಎದಕ್ಕ ಇಷ್ಟು ಬೊಬ್ಬೆ ಹೊಡಿತೀನಿ ನೀನು ಮಲಗಂಗಿಲ್ಲ ಬಾಕಿರೋ ಮಲಗಂಗಿಲ್ಲ ಏನಾಯ್ತಾನೆ ಏನಾಯ್ತಾ ಏನೀಗ ಮಧ್ಯರಾತ್ರಿ ಬೊಬ್ಬೆ ಹಿಡಿತೇನ ಈಗ ಮಾರೆ ನಾನು ಮಾರೆ ಅವರು ನನ್ನ ಮದುವೆ ಪೊಣ್ಣು ಇದ್ದಲ್ಲ ಅಲ್ಲಿ ಜೆತ್ತಿನ ಕೋಣೆ ಅಂತ ಬಂದದ್ದು ಮಾರೆ ಜೆತ್ತಿನ ಅಂತ ಮೆಲ್ಲ ಒಂಜಿ ತರ್ಕದ್ ಬರ್ತದ ಒಂಜಿ ಮುತ್ತಗೊರ್ನೆ ಮಾರೆ ತಿರ್ಗದು ತೂಪೆಮ್ಮಿಯ ನಿನ್ನ ಅಮ್ಮೆ ಮಾರೆ ಪಾಪ ಎಂತ ಮಾರೆ ಲೇ ಮಗನ ಏನಾತಪ್ಪಯ್ಯ ಅವನ್ ಸರಿ ಇಲ್ಲ ಅವನ್ ಸರಿ ಇಲ್ಲ ನಾನು ಕೂಡ ಮಾತಾಡ್ತೆ ಅವ ಕ್ಯಾಶ್ ಮಾತ ಸರಿ ಇಲ್ಲ ಅವ ಕ್ಯಾಶ್ ಮಾತಾಗಿ ಕ್ಯಾಶ್ ಅವನ ಹೆಸರು ಹೆಂಗ ಏ ಕಾಶಿನಾಥ ಕ್ಯಾಶ್ ಮಾತ ಕ್ಯಾಶ್ ಮಾತಲ್ಲ ಕಾಶಿನಾಥ ಅದ ಅವನು ಬರಿಗಿಟ್ಟವನು ಏನಾತಪ್ಪಯ್ಯ ಏನ ಮಾಡಕತ್ತೀನಿ ಏನಕ್ಕೇನ ಆತೇನಲ್ಲ ನಾ ಇಷ್ಟು ವರ್ಷದಿಂದ ಉಳಿಸಿಕೊಂಡು ಬಂದ ನನ್ನ ಪತಿವ್ರತ ಧರ್ಮ ಮಾಮು ನನಗೆ ಬೇಜಾರಾಗ್ತದೆ ನಾನು ಬೋಡು ಅಂತ ನಿಮ್ಮ ಮೇಲೆ ಈ ಕೋಣೆಗೆ ಬಂದದ್ದಲ್ಲ ಹೌದು ನನ್ನ ಮ್ಯಾಲೆ ಮಲಗವನು ವಿಷಯ ಕೇಳಿ ಇವರೇ ನನ್ನ ಅಪ್ಪ ಉಂಟಲ್ಲ ನನ್ನ ಅಪ್ಪ ಅವರು ಗಾಡಿ ದಡಿಗೆ ಬುರ್ದು ಸೈಪಿದ್ದಿವರೆ ಹಾಗೆ ಗಾಡಿ ದಡಿಗೆ ಹೌದು ಅಂತ ಹೇಳಿ ಮಾರೆ ನನಗೆ ಇಂಚ ತಪ್ಪ ಹೊಡತ್ತ ಗಾಡಿ ದಡಿಗೆ ಬುರ್ದು ಸೈಪಿದ್ದಿವರೆ ಸೈಪಿದ್ದು ಅಂದ್ರೆ ಸೈಪಿದ್ದು ಅಂತ ಹೇಳಿದ್ರೆ ಸತ್ತೋದ್ನ ಮರ್ಗಯ ಮಾರ್ಗಯ ಓಡೆ ಮಾರು ಹಾಗೆ ಇವರೇ ಆಮೇಲೆ ಉಂಟಲ್ಲ ಅವರ ಅದು ಅಕಲಿಂಕ ಮರನಲ್ಲ ಅಕಲ್ ಮರನಲ್ವಾ ಹಾಗೆ ನನಗೆ ಅಪಗ ನಿದ್ರೆಯಲ್ಲಿ ಟಪ್ ಎಚ್ಚರಿಕೆ ಆಗುದು ನನ್ನ ಅಮ್ಮೆ ಲೆಪ್ಪಿದಾಗೆ ಆಗುದು ನನ್ನ ನಿದ್ರೆಯಲ್ಲೇ ಹೋಗುದು ಇವರೇ ಎದ್ದುಕೊಂಡು ಹೌದು ಸೀದಾ ಹೋಗುದು ನಿದ್ದೆಯಲ್ಲೇ ಹೋಗುದು ಅವರು ಎದ್ದುಕೊಂಡು ಹೋಗುದು ನಿದ್ದೆಯಲ್ಲಿ ನಡೀತೇನ ನಿದ್ದೆಲ್ಲೇ ಹೋಗುದು ಇವರೇ ಹೋಗಿ ಉಂಟಲ್ಲ 5 ಸಲ ಕಾಂಜಂಗಾಡಿಂದ ಕರ್ಕೊಂಡು ಬಂದಿದ್ದಾರೆ ನನಗೆ ಅದು ಎದುರೆಂತಕ್ಕೆ ಆದ್ರೆ ತಾಗಿದ್ರೆ ಎಚ್ಚರಿಕೆ ಆಗುದು ಕಾಂಜಂಗಾಡು 5 ಸಲ 4 ಸಲ ತೆಲಂಗಾಣದಿಂದ ಕರ್ಕೊಂಡು ಬಂದಿದ್ದಾರೆ ಅಲ್ಲಿ ಯಾರಿಗೆ ತಾಗಿದೆ ಅಲ್ಲಿ ಹೋದ ಮೇಲೆ ಯಾರಾದ್ರೂ ತಾಗಿದಕ್ಕೆ ಎಚ್ಚರಿಕೆ ಆಗುದು ಇನ್ನು ಬರ್ಪಿವಾರ ತಿರುಪತಿಗೆ ಹೋಗ್ಲಿಕ್ಕೆ ಉಂಟು ಬುಕ್ಕದವಾರ ಗುಜರಾತ್ ಹೀಗೆ ಹೋಗುತ್ತಾ ಇರುದು ಇವರು ನಿದ್ರೆ ನೀ ಹಂಗಿಲ್ಲ ಗುಜರಾತ್ ತೆಲಂಗಾಣ ಎಲ್ಲ ಹೋಗಂಗಿಲ್ಲ ಹಾಗೆ ಇವರೇ ನನಗೆ ಅದು ತಪ್ಪಿ ಅದದು ನನಗೆ ಹಾಗೆ ಅವರನ್ನು ಒಂದು ಮದುವೆ ಮಾಡ್ತೀವಿ ನನ್ನಿಂದ ಎಂತ ಅದು ಬೊಡ್ಚನ್ನ ಆಗಲಿಲ್ಲ ತಪ್ಪಾಯ್ತು ಮದುವೆ ಆಗಬೇಕು ಅಂತಾದ್ರೆ ಅಷ್ಟು ಸುಲಭ ಇಲ್ಲ ಮತ್ತೆ ನೀನು ಎದಕ್ಕೆ ಬಂದಿ ಅಂತ ನೋಡ್ಬೇಕು ಎನ್ನುವುದು ಪರೀಕ್ಷೆ ಮಾಡುವುದಕ್ಕೆ ನಿನ್ನನ್ನು 3 ದಿವಸ ಬ್ಯಾರೆ ಮಲಗಿಸಿದ್ದು ಹೌದಾ ಆದ್ರೆ ಒಂದು ಅರ್ಥ ಆತು ಎಂತದು ನನ್ನ ಮಗಳ ಮೇಲೆ ನಿನಗೆ ಶಾನೆ ಪಿರುತಿ ಐತೆ ಅದು ಅರ್ಥ ಆತು ಮದುವೆ ಮಾಡೋಣ ಇನ್ನು ಒಂದು 5 ದಿವಸ ಕಳೀಲಿ ಹಿಂಗೆ ನೀನು ಇರು ಆಮೇಲೆ ಮದುವೆ ಮಾಡೋಣ ನೀವೀಗ ಮದುವೆ ಮಾಡ್ತೀರಿ ಹಾಗಾದ್ರೆ ನನ್ನೆಲ್ಲ ದಾಯಿ ನಾಟಕ ಅಂತ ಸತ್ಯನ್ ಪಣ್ಕ ಅಣ್ಣ ನನ್ನನ್ನು ಸುರುವಿಗೆ ನೀವು ಶ್ರಮಿಸ್ಬೇಕು ಎದಕ್ಕ ಬೇಜಾರು ಮಾಡ್ಲಿಕ್ಕಿಲ್ಲ ನಿಕ್ಲಿಗೆ ಆಪುಜಿಂದಂಡೆ ನನ್ನ ಬುಡ್ಲೆ ಅನ್ ಪೋಪೆ ಆಪುಜಿಂದಂಡ ಬುಡ್ಲೆ ಪೋಪೆ ಅದೇ ಆಪುಂದು ನಿನ್ ಕಾಲಿನ ಮದಿಮೆ ಮಲ್ತದ್ದು ಕೊರ್ಲಿ ಎನ್ನ ಉಲಾಯಿಡುತ್ತಿನ ಸತ್ಯೋನಿ ಅನ್ ಪನ್ಪೆ ನಾನು ನೋಡಿ ನಿಜವಾಗಿಯೂ ಇವಳನ್ನು ಪ್ರೀತಿ ಮಾಡಲಿಲ್ಲ ನಾಟಕ ಮಾಡುವುದಾದ್ರೆ ನನಗೆ ಇನ್ನೂ ಕೂಡ ಮಾಡಬಹುದು ನನಗೆ ಅಂತ ನಾಟಕ ಮಾಡುವುದು ಬೇಡ ನಿಮ್ಮ ಮನಸ್ಸೆಂತದ್ದು ಅಂತ ನನಗೆ ಗೊತ್ತಾಯ್ತು
ನಾನು ನಿಜವಾಗಿ ಇವಳನ್ನು ಪ್ರೀತಿ ಮಾಡಲಿಲ್ಲ. ನಾವು ಮದುವೆ ಬೇರೆ ನಮ್ಮವಳನ್ನೇ ಯಾರನ್ನಾದರೂ ಆಗುವ ಅಷ್ಟರವರೆಗೆ ಇವಳ ಜೊತೆ ಖುಷಿಯಾಗಿ ಇರುವ ಅಂತೇಳಿ ಅವಳೊಂದು ಜೀವನವನ್ನು ಹಾಳು ಮಾಡಲಿಕ್ಕೆ ಹೊರಟಂಥ ಮೂರ್ಖ ನಾನು. ಏರ್ ಸಾಯ್ತೇನೆ ಮುರಿಯೋಡ್ನಿ ಈ ರೇಲೆಗೆ ಮುರಿಯೋಡ್ನೇರಿಗೆ ಯಾರು ನಿಕ್ಲು ಕುದ್ಕನ ಸಂತಾನ ಮಾರೆ ಒಂದೇ 60 ದಿನಗ ಮಾತ ಒಟ್ಟು 60 ದೀಪಣ್ಣನ ಏನಾಗ್ಲಿಲ್ಲ. ಹೇಳುವುದು ಕೇಳಿ ಇವರೇ, ನಾನು ನಿಜವಾಗಿಯೂ ಮದುವೆ ಆಗ್ಲಿಕ್ಕೆ ಪ್ರೀತಿ ಮಾಡಿದ್ದಲ್ಲ, ಪ್ರೀತಿಯ ನಾಟಕ ಮಾಡಿದ್ದು. ನನಗೆ ಪೊಣ್ಣನೊಟ್ಟಿಗೆ ನಾಳೆ ದಿನ ಅಲ್ಲ ಕುಸಿಟುಪ್ಪುಗ ಅಂತೇಳಿ ಅವಳ ಜೀವನವನ್ನು ಹಾಳು ಮಾಡ್ಲಿಕ್ಕೆ ಒಂದು ಹೊರಡುವಂತ ಮನಸ್ಸು ನನಗೆ ಬಂತು. ನನ್ನ ಮಗಳ ಜೊತೆ ಸದ್ರಾಮೆ ನಾಟಕ ಆಡಿಯೇನಾ? ಅಯ್ಯೋ ಯಜಮಾನ್ರೆ, ನಾನು ಮಾತಾಡಿದ್ದು ಮಾತ್ರ, ನಮ್ಮಿಂದ ಎಂತ ತಪ್ಪು ಕೂಡ ಆಗ್ಲಿಲ್ಲ. ನೀವು ಮಂಡೆ ಹೆಚ್ಚ ಮಾಡಬೇಡಿ. ಈಗ ಇಲ್ಲಿ ಬಂದೆಲ್ಲ, ಇಲ್ಲಿ ಬಂದದ್ದು ಕೂಡ ಅದೇ ಉದ್ದೇಶದಿಂದ. ಈಗ ನಿಮ್ಮ ಮಾತನ್ನು ಕೇಳುವಾಗ ನನಗೆ ಆಯ್ತು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕಲ್ಮಶ ಇಲ್ಲ. ಸುಮ್ಮನೆ ನಾನೊಂದು ಯಾವುದಾದ್ರೂ ನನ್ನ ಒಂದು ಸ್ವಾರ್ಥಕ್ಕಾಗಿ ಇವಳ ಜೀವನವನ್ನು ಹಾಳು ಮಾಡಿದ್ರೆ ನನ್ನಿಂದಾಗಿ ಒಂದು ಹೆಣ್ಣಿನ ಜೀವನ ಹಾಳಾಗುವುದಿಲ್ವಾ? ಹೌದಾ ಅಲ್ವಾ? ನನ್ನ ವಿಷಯ ಅಲ್ಲ, ಕರೆ. ಈಗ ಈ ಪ್ರಪಂಚದಲ್ಲಿ ನಡೆಯುವ ಸತ್ಯ ಇದು, ಕರೆ ಕರೆ ಅಲ್ವಾ? ಕರೆ. ಹೆಣ್ಣು ಮಕ್ಕಳನ್ನು ತಮಗೆ ಬೇಕಾಗಿ ಉಪಯೋಗಿಸ್ತಾರೆ. ಆಮೇಲೆ ಯಾರಾದ್ರೂ ಅವರ ಜಾತಿಯವರನ್ನ, ಅವರ ಕುಲದವರನ್ನು ಮದುವೆಯಾಗಿ, ಹಣ ಇರುವವರನ್ನು ಮದುವೆಯಾಗಿ ಇವರು ಬೇರೆ ಹೋಗ್ತಾರೆ. ಈ ಹೆಣ್ಣು ಮಗು ಒಂದೋ ಜೀವನದಲ್ಲಿ ದಾರಿ ತಪ್ತದೆ, ಇಲ್ಲದಿದ್ರೆ ಯಾರನ್ನಾದ್ರೂ ಮದುವೆಯಾಗಿ ಯಾವುದಕ್ಕೂ ಬೇಡದವನನ್ನು ಮದುವೆಯಾಗಿ ಜೀವನವನ್ನು ಹಾಳು ಮಾಡ್ತಾಳೆ, ಇಲ್ಲದಿದ್ರೆ ಎಲ್ಲಿಯಾದ್ರೂ ಹೋಗಿ ಸಾಯ್ತಾಳೆ, ಅಲ್ವಾ? ಹಾಗಾಗಬಾರ್ದು ಇವಳ ಜೀವನ. ನಿಮಗೆ ಮನಸ್ಸಿದ್ರೆ, ಅವಳಿಗೆ ಆಗಬಹುದು ಅಂತ ಇದ್ರೆ, ನಾನು ಇಷ್ಟು ಹೇಳಿದ ಮೇಲೆಯೂ ನನ್ನ ಮೇಲೆ ಒಪ್ಪಿಗೆ ಇದ್ರೆ ಮದುವೆ ಮಾಡಿ ಕೊಡುವುದಾದ್ರೆ ನಾನು ಮದುವೆ ಆಗುತ್ತೇನೆ. ಇಲ್ಲದಿದ್ರೆ ನಿಮ್ಮಲ್ಲಿ ಬಂದು 4 ದಿವಸ ನಾನು ನಿಂತಿದ್ದೇನೆ, ತಿಂದಿದ್ದೇನೆ, ಸ್ವಲ್ಪ ಹಣ ನಿಮಗೆ ನನ್ನ ಲೆಕ್ಕದಲ್ಲಿ ಕೊಡ್ತೇನೆ, ನನ್ನಷ್ಟಕ್ಕೆ ನಾನು ಹೋಗ್ತೇನೆ. ನನಗೆ ಮದುವೆ ಜೀವನ ಯಾವುದು ಬೇಡ. ನೀವು ಅಳಿಯ ಅಲ್ವಾ ನನ್ನ ಮಗನ ಕಂದ? ಅವರು ಯಪ್ಪೋ ಅಂತ ಕರಲಿ ಕಿತ್ತು ಬಂತೋ ಮಗನೇ? ಹೌದಾ? ಹೌದಪ್ಪ. ನಾನು 3 ದಿವಸ ನಾನು ಪರೀಕ್ಷೆ ಮಾಡಿದ್ದ. ಅದಕ್ಕೆ ನಮ್ಮ ಬಯಲ್ಸೀಮೆ ಹೆಣ್ಮಕ್ಳು ವಿದ್ಯಾಭ್ಯಾಸದಲ್ಲಿ ಬಹಳ ಸ್ವಲ್ಪ ಕಡಿಮೆ. ಅವ್ರನ್ನೆಲ್ಲ ಹೀಗೆ ಪಿರುತಿ ಗಿರುತಿ ಅಂತ ಮೋಸ ಮಾಡಿ ಅದೆಷ್ಟೋ ಮಂದಿ ಮಾರಾಟ ಮಾಡಿದವರು ಇದ್ದಾರೆ, ಹೌದು, ಅಥವಾ ಅವರನ್ನು ಕೊಂದವರು ಇದ್ದಾರೆ, ಹೌದು ಅಲ್ವಾ? ಅವರಲ್ಲಿರುವಂತಹ ಸ್ವತ್ತುಗಳನ್ನು ಅಪಹಾರ ಮಾಡಿ ಬಿಟ್ಟವರು ಇದ್ದಾರೆ. ಇದನ್ನೆಲ್ಲ ನೋಡಿ ರೋಸಿ ಹೋಗಿ ಈ ಹೆಣ್ಮಕ್ಕಳಿಗಾದ ಪರಿಸ್ಥಿತಿ ನನ್ನ ಮಗಳಿಗಾಗಬಾರದು ಎನ್ನುವುದನ್ನು ಆಲೋಚನೆ ಮಾಡಿ ನಾನು ನಿನ್ನನ್ನು 3 ದಿವಸ ಇಲ್ಲಿ ನಿಲ್ಲಿಸಿದ್ದು. ಹಾಗಂತ ನೀನು ಎಲ್ಲವರ ಹಾಗೆ ಹೌದು ಅಂತ ಆದ್ರೆ ನನ್ನ ಮಗಳನ್ನು ಹಾಳು ಮಾಡಬಹುದಿತ್ತು. ಹೌದು, ನೀ ಮಾಡಿದ ತಪ್ಪನ್ನು ಹೇಳಬೇಕು ಅಂತ ಇರಲಿಲ್ಲ. ಆದ್ರೆ ಹೇಳಿದ್ದಿಂತ ಆದ್ರೆ ನಿನ್ನ ಮನಸ್ಸು ಒಳ್ಳೆದುಂಟು ಅಂತ ಅರ್ಥ ಆಯ್ತು. ಹಾಗಾದ್ರೆ ನಿನ್ನಲ್ಲಿ ಎಷ್ಟು ರೊಕ್ಕ ಇತ್ತೋ ಅಷ್ಟೇ ಒಳ್ಳೆ ಗುಣವೂ ಉಂಟು ಅಂತ ಆದ್ಮೇಲೆ ನನ್ನ ಮಗಳನ್ನ ಇನ್ಯಾರಿಗೆ ಕೊಟ್ಟು ಏನು ಪ್ರಯೋಜನವೂ ಇಲ್ಲ. ಯಾಕೆ? ಮನಸ್ಸು ನಿನಗೆ ಕೊಟ್ಟ ಮೇಲೆ ದೇಹ ಹಂಚಿಕೊಳ್ಳುವುದಕ್ಕೆ ನಾವೇನು ಪ್ರಾಣಿಗಳಲ್ಲ, ಹೌದು, ನಾವು ಮನುಷ್ಯರೇ ಅಲ್ವಾ? ಹೌದು. ಒಂದು ಮಗಳ ಮನಸ್ಸನ್ನು ತಿಳ್ಕೊಳ್ಳಕ್ಕಾಗದಂತಹ ಒಬ್ಬ ಅಪ್ಪ ನಾನು ಆದ್ರೆ ನಾನು ಮತ್ತೆ ಪ್ರಪಂಚದಲ್ಲಿ ಯಾವ ಸಾಧನೆ ಮಾಡಿದ ಹಾಗಾಗುತ್ತೆ? ಹಾಗಾದ್ರೆ ನೀವು ನನಗೆ ಕೊಡ್ತೀರಿ? ಖಂಡಿತ ಖಂಡಿತ ನೀವು ಕೊಡ್ತೀರಿ. ಮದುವೆ ಇಲ್ಲಿ ಆಗುವುದಲ್ಲ, ಮತ್ತೆ ನಮ್ಮ ಊರಿನಲ್ಲಿ ಎಲ್ಲರಿಗೂ ತೋರಿಸಿ. ನನ್ನ ಮನಸ್ಸಿನಲ್ಲಿ ಒಂದು ಅಹಂಕಾರ ಇತ್ತು, ಇಲ್ಲಿ ಬೇರೆಯವರನ್ನು ಮದುವೆ ಆದ್ರೆ ನಮ್ಮವರು ದೂರ ಮಾಡ್ತಾರೆ ಅಂತ. ನಮ್ಮವರು ಯಾರು ದೂರ ಮಾಡಿದ್ರೆ ನನಗೆ ನೀವಿದ್ರೆ ಸಾಕು. ಆದ್ರೆ ಒಂದು ಏನು, ಪ್ರೀತಿಗೆ ಜಾತಿ ಇಲ್ಲ. ಹೌದು, ಪ್ರೀತಿಗೆ ನೀತಿ ಬೇಕಾದ್ದು. ಹಾಗಂತ ಪ್ರೀತಿ ಮಾಡುವುದು ಕೇವಲ ದೈಹಿಕವಾದ ಆಸೆಗಳನ್ನು ತೀರಿಸಿಕೊಳ್ಳುವುದಕ್ಕಲ್ಲ.
ಮೋಸ ಮಾಡಬೇಕು ಎನ್ನುವಂತಹ ಮನಸ್ಸು ಉಂಟು ಅಂತಾದ್ರೆ ನೀನು ಇದಕ್ಕಿಂತ ಮುಂಚೆಯೂ ಮಾಡಬಹುದಿತ್ತು. ಹಾಗಂತ ನಿನ್ನಲ್ಲೂ ಒಂದು ಒಳ್ಳೆ ಮನಸ್ಸುಂಟು ಅಂತ ಆಯ್ತಲ್ಲ, ಹಾಗಾದ್ರೆ ನಿನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ನಮಗೇನು ಬೇಸರ ಇಲ್ಲ ಅಲ್ವಾ? ಊರಿನಲ್ಲಿ ಮದುವೆ ಆಗುವ ಸರಿ, ಈಗ ಒಂದು ದೊಡ್ಡ ಗಾಡಿಯಲ್ಲಿ ನಾವೆಲ್ಲ ಹೋಗುದು, ನಾವು ಎದುರಿನಲ್ಲಿ ನೀವು ಮತ್ತೆ ನಾ ಎದುರು ಕೂತ್ಕೊಳ್ಳುದಿಲ್ಲ ಅಲ್ಲ, ನಾವು ಬೇರೆ ಗಾಡಿಯಲ್ಲಿ ಹೋಗ್ತೇವೆ, ನೀವು ಹಿಂದಿನಿಂದ 108ರಲ್ಲಿ ಬನ್ನಿ. 108 ಗಾಡಿಯಲ್ಲಿ ನಿಮ್ಮವರನ್ನೆಲ್ಲ ಕರ್ಕೊಂಡು ತುಳುನಾಡಿಗೆ ಹೋಗುದಲ್ಲ. ಎಲ್ಲೋ ಮಾರಪ್ಪನಿಲ್ಲರಮಾನೆ, ಎಲ್ಲೋ ಮಾರಪ್ಪನಿಲ್ಲರಮಾನೆ, ಎಲ್ಲೋ ಮಾರಪ್ಪನಿಲ್ಲರಮಾನೆ, ಎಲ್ಲೋ ಮಾರಪ್ಪನಿಲ್ಲರಮಾನೆ, ಎಲ್ಲೋ ಮಾರಪ್ಪನಿಲ್ಲರಮಾನೆ. ಬಾರೇನೋ ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಬಾರೇನೋ ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಬಾರಿ ನಮ್ಮನಿ ತನಕ ಬಗಳ ಕರುಣದಿಲ್ದ, ಬಾರಿ ನಮ್ಮನಿ ತನಕ ಬಗಳ ಕರುಣದಿಲ್ದ, ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ, ಜೋಡಿಸಿ ಕರಗಳ ಎರಗುವೆ ಚರಣ, ಬಾರೇನು ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಬಾರೇ ಅಮ್ಮ ಬಾರೇ, ಬಾರೇನು ಮನಿ ತನಕ ಅಮ್ಮ ಭಾಗ್ಯದ ದೇವಿ, ಭಾಗ್ಯದ ದೇವಿ ಅಮ್ಮ. ಬಾರೆ ಕರೆದಳು ಬರಲು ಜಾಗುಜದಾರಿಗೆ ಅರುಳದಿ ಬಗುದರ ಬುರೆಬಗೆ, ಉರಗ ಭೂಷಣನ ಕುಮಾರ ಗಜವದನನ ಚರಣ ಗಮರಗಿ ಆರತಿ ಎತ್ತಿರೆ ಆರತಿ ಬೆಳಗಿರೆ, ಗಜಮುಖಜವಾಗಿ ಗಣಪತಿ ಯಕ್ಷತೆಲಿಕೆ